ರಾಹುಗಳ ಪಾಠನ ಪ್ರಕಾರ ತನಿಯಾಗಿ ಅಂಕುಲು ಮಲ್ತಿನೇಟಾಡು ಮಲ್ಪೈನೇಟಾಡು ಕೊರ್ಪೈನೇಟಾಡು ಕೊರ್ನೇಟಾಡು ಪೊನ್ನೋರ್ದು ಆನೋರ್ದು ಪೊಣ್ಣು ಎಲ್ಲ ಮಲ್ಲ ಜೋ ಬಾಲೆ ತೊಟ್ಲ ಬಾಲೆ ದಿಂಚ ಒಯ್ದನಾತೆಲ ನಿಜವಾದ ತನೇಲ ನಿಜವಾದ ನಡಪಾದ ಕೊರಿಯಾಗಿ ಎಂದು ಬಂದ ದೇವಿ ದೇವಿದೆ
ಬಾರ್ಕೂರು ಮಂಗಳೂರ್ಲ ಸ್ವಾಮಿ ಗ್ರಾಮ ದೇವರೆಂದು ಮುಗಿದು ಭೂಮಿಡಿತನ ನಾಗ ದೇವರೆಂದು ಮುಗಿದು ಮಹಾಗಣಪತಿ ದೇವರೆಂದು ಮುಗಿದು ಆಪಣ ಆಪಣ ಕಾರ್ಯಕ್ರಮ ದಾದ ನಿಂತ ದಿನ ಪತ್ತೆರ್ಲ ರಾಜಲ ನಿಜವಾದ ಹೊಂಜಿಪಡ್ತು ಕಮಿಟಿ ಪತ್ತೊಂದು ಈ ಭೂಮಿ ಹೊಂಜಿಪಡ್ತರು ತೊಟ್ಟು ತೊಕ್ಕೊಂಡು ಕಾಪಿ ಕಾಡ್ದ ಮಣ್ಣು ಪತ್ತೇರು ಪತ್ ಪ್ರಕಾರ ನಿಜವಾದ ಕೆಸರು ಕಲ್ಲು ಪಾಡ್ದು ಮೂರ್ತ ಆಪಿನ ಪಡ್ತು ಪೂರ್ತಿ ಎತ್ತು ಗಲಿಗೆ ಎತ್ತು ಬಂದು ಬೇಗಲೆ ಗೋಚರಜ್ಜಿ ವೈದ್ಯನಾಥ ಮಾತ್ರ ಗೋಚರ ಬಡಕ ರಾಜರದು ತೆನಕರಾಜು ಬಡಕ ರಾಜ ಮಟ್ಟ ನೀಲಕಂಠೆ ವೈದ್ಯನಾಥೆ ಪ್ರಾಣ ಜಪ್ಪ ಪ್ರಾಣ ಪೂಜೆ ಬಲಿದ ಉತ್ತರ ಬಂಗಾರದ ಮುಗುಳಿ ಕಸ್ರಿ ಮಹಾಲಕ್ಷ್ಮಿ ಹೇಳ್ತೀನಿ ಬಿಂಡೆ ಕಾಳ್ಕೊತಾರೆ ಜಕ್ಕಲ್ಲಿ ಇಲ್ಲೇ ಮಲ್ಲದ ಬೂತಲ ಎಂಗಳ ಜಾತಿ ಕೊಳಬಂದ ನೀರು ಬಿಡಿ ಆಶನ ಕಣಕೂರು ನಿಂಗ ಸಂದರ್ಭ ಗಡುಗಡು ಕಟ್ಟಗಟ್ಟ ಬಂದಾಗ ಜಾರಂದೆ ಜಿಮಾದಿ ಉಳ್ಳೆ ಮೈಸಂದೆ ಕೊಳಮ ಒಂದ ಬಂದು ಸರ್ವಶಕ್ಲ ಕಾಪಿ ಕಾಡ್ದು ಮಣ್ಣು ಪತ್ತೇರು ರಾಜಲ ಹೂವು ನೆಂತೆರ ಪಣ್ಣು ದಾಣ ಆನೋದು ಪಣ್ಣು ಎಲ್ಲಿ ಮಣ್ಣ ಜೀವಬಾಲೆ ತೊಟ್ಲ ಬಾಲಿಂಚ ಮಲ್ಪಣ ವಿದ್ಯೋಗ ಸೂರ್ಯಚಂದ ವೈದ್ಯನಾಥ ಎಂಗ್ಲೇನು ಕಾಪಂದುಲ್ಲೆಗೆ ಎಂದು ಬಂದು ಕಾಪಿ ಕಾಡ್ದು ಮಣ್ಣು ದೇವರ ದುಂತ್ಯ ದೈವ ನುಡಿಯ ಬುಳ್ಳಿಡು ಗೊಲ್ಪು ಬಂಗಾಳಿ ಕೆಂಪು ತೆರಿಯನ ಮಾನ ತೆರಿಯನ ಮಾಯ ಪುನರ ದಾದನ ಜೀರ್ಣೋದ್ಧರ್ಗ ಜೈದರು ಸಲ್ತ ಗುಲಿಗ ಗಂಜಿಪುರ್ತು ಮೂರ್ತ ಮಲ್ಪುಡು ಎಂಗಳು ಗಲಿಗೆತ್ತೇರು ರಾಜನ್ ಸೇರೋಡ್ ಬಂದು ನಿರ್ಧಾರ ಮಾಡ್ತೇರು ತೆರಿಯ ದಿನ ಪತ್ತೇರು ತೆರಿಯ ದಿನ ಮಾಯ ಕೈ ತಪ್ಪು ಬಾಯಿ ತಪ್ಪು ತಲಪ್ಪು ರಾಮದೇವರನ ಪಾದಪತ್ತದು ವೈದ್ಯನಾಥ ದುಮುದಿದು ಈ ಮಣ್ಣು ಸಲ್ತ ಗುಲಿಗೆಲ್ಲ ರಾಹುಲ ನಿಜಾದ ಹೊಂಜಿಪಡ್ತರು ಆಪಿನ ಕಾರ್ಯಕ್ರಮಗಳು ಎಂಗಳ ಕೈ ಪುರ್ನುಡುಗು ಮಲ್ಪಾದ ಕೊರೆಗೆ ಆಪಿನ ಬಂದು ನಳಪಾದ ಕೊರ ಬಾರ್ಕೂರು ಮಂಗಳೂರ್ಲ ಸ್ವಾಮಿ ತನಿಯ ಪುಣ್ಯತ್ತಿ ಮಣ್ಣೊಂದು ಭಾಗ್ಯ ಸ್ಥಳ ದೇವರ ದುಲಿಯ ದೈವದ ನುಡಿಯ ಬಳ್ಳಿಡು ಬಲ್ಪು ಬಂಗಾಳಿ ಕೆಂಪು ತೆದಿನ ಮಾನ ತೆದಿನ ಮಾಯ ಗ್ರಾಮ ದೇವರೇ ದುಮುದಿದು ಭೂಮಿಡಿತ್ತಿನ ನಾಗದೇವರ ದುಮುದಿ ಒಂದು ಅಜಿಪತ್ತನ ನಿಜವಾದ ದುಜಿಪುರ್ತ ಅಪ್ಪ ವೈದ್ಯನಾಥ ದುಮುದಿ ಎಂದು ಆಪಿನ ಕಾರ್ಯಕ್ರಮ ಮಲ್ಪಂದು ದೇವೇರ್ ಪಂಪಿನಿ ಕೃಷ್ಣಗ ಸಮಾನ ಇದ ತನಿಯೇ ದಾದನ ಇಂಥ ದಿನ ಕಾಪಿ ಕಾಡ್ದ ಮಣ್ಣಡು ಹಿರಿಯ ನಕಲಿನ ದುಮುದಿ ಒಂದು ದಾದನ ಇಂಥ ದಿನ ಮಣ್ಣು ಚಿಟ್ಟೆ ಇತ್ತಿನ ಸತ್ಯನು ದೇವಸ್ಥಾನ ಒಂಜಿ ರಾಜಲ ಒಂಜಿ ಕಮಿಟಿ ಒಂಜಿ ಪತ್ತೇರು ಸೇರ್ದು ಮಲ್ಪೋಡು ಬಂದು ನಿರ್ಧಾರ ಮಲ್ತೇರು ಮಣ್ಣಿಡಿತ್ತಿನ ಸತ್ಯ ಮಾಯೋಡು ಬೆಳಗೊಂದು ಆಪಿನ ಕಾರ್ಯಕ್ರಮ ದೇವೇರ್ಲ ದೈವಲ ಪೊಣ್ಣು ಸಂಸೋಡು ದಾಣನೇರಿ ಮುಟ್ಟು ಗೆಲ್ಲೆಮಲ್ಲ ಜೋಬಾಲೆ ತೊಟ್ಲ ವಾಲೆಂಚ ತನಿಯಂಗಲ ಕೋಳೆ ಮುಟ್ಟು ಒರಿಪಾದಿ ಮಾನ ಮರ್ಯಾದಿ ನನಲೊಂಜಿ ಒರಿಪೋ ಬಂಪೆ ಧೈರ್ಯಂಡು ಕಾಲೋಡು ನಿಜವಾದ ಒಂಜುಪತ್ತು ಲೆಕ್ಕನಲ್ಲಿ ಹೋಗೊಂದ ಆಪಿನ ಬಂಜಂತಾರನ ಆತರ ಪತ್ತೊಂದು ಕುತ್ತಾಡ್ದ ಮಣ್ಣು ಏಲ್ ಕಾಲು ನಿಜ ಆತಿನ ತನಿಯೇ ನಿಜದ ಕಾಪಿ ಕಾಡ್ದ ಮಣ್ಣುಲ ಕಣ್ಣಿಗೆ ತೋಜೊಂದು ಲೆಗೆಂದು ಮಣ್ಣು ಎತ್ತನ ತನಿಯಾಗೆ ದಾದನ ಇಂದಿನ ಶಿಲ್ಪಿಗೆ ನಿಜವಾದ ನಮ್ಮ ವರ್ತನ ಕೊಡ್ತಾ ಹತ್ತೇರ್ಲ ರಾಜಲ ಕಮ್ಟಿಲ ಆ ಪ್ರಕಾರ ನಿಜದ ಕಾಪಿ ಕಾಡ್ದ ಮಣ್ಣುಡಾರು ಮಲ್ಪೋ ಮಣ್ಣಿನ ಅಹಂಕಾರ ಎರಡೆಜ್ಜಿ ದೇವಿರ್ಲ ದೈವಲ ಮಲ್ಪೋಡು ಅರ್ನ ಮಣಭಕ್ತಿ ದೇವರೇ ದುಮುದಿದು ಈ ಕಾಪಿ ಕಾಡ್ದ ಮಣ್ಣು
ಪತ್ತೇರು ಕೊರ್ನ ಪ್ರಕಾರ ಕೊಡ್ತೇರು ಅವಾಗ ಎಂಗಳು ಚಿಂಚಿತರು ಕೊರ್ಪಿನಾರೆ ಪವಿತ್ರ ಬಂದು ತಂದು ದೈವಲ ಈ ಮಣ್ಣು ಪರಮಾತ್ಮನ ಅಷ್ಟ ಪದಬದ್ಧ ಅರ್ನ ಶಕ್ತಿಯಿಂದ ಮುದಿಯೊಂದು ಸರ್ವಲಾರ ಕೈಟು ಮಲ್ಪಾದ ಕೊರಿಯರ್ಗೆ ಎಂದು ಮಲ್ಪತ್ತನ ದೇವರೆಗಳದೆ ಇದು 10 ಮುಟ್ಟದ್ದು ಹಾಗೆ ನಾನು ನಡೆಯುತ್ತಿರುವ ಪವಿತ್ರವಾದ ಮಣ್ಣು ಉಳ್ಳಾಲ ಕಾಫಿ ಕಾಡದ ಅಧಿನಗರದ ಬಪ್ಪುಸ್ವಾಮಿಯ ಮಣ್ಣು ಇನಿ ಸಂಪೂರ್ಣ ಜಾಗ ವಿಪುಲ್ಲ ಸಿಗಲ್ಲ ಈ ಪುಣ್ಯದ ಮಣ್ಣು ಏನಿ ಕಾರಣಕ್ಕೆ ನಮ್ಮ ಹಿರಿಯ ಪಿಡಿಯನ್ನು ನಂಬುದು ಬೈದಿರತಕ್ಕ ಸತ್ಯ ಬಪ್ಪುಸ್ವಾಮಿನ ಇರುಗಿರ್ತಾರಾಯನ ಸಾನು ತೆಗೆದು ಇನಿ ಹೊಸ ಕೆಸರುಗಳ ಪಾಠ ಕೊರ್ಲಗಟ್ಟದಲ್ಲಿ ಮಸ್ತ್ ಜನ ವಿಜ್ಞಾನ ಬೈತಾರೆ ಈಗ ಮಾತನ್ನ ಅರ್ಥವ್ಯಕ್ತಿಗೆ ಹೋಗ್ತೇನೆ ಸುರುಟು ಎದ್ದುಕೊಂಡು ಈ ಮಣ್ಣದ ಸತ್ಯ ನಾನು ಯಮಲ ಪಟ್ಟಿನಕ್ಕನೆ ಈಶ್ವರ ದೇವರ ಹೊರಪಡಿಸದ ಕಚ್ಚರ ಮಾದರಿ ಪುಣ್ಯದ ಕರ್ಕೊಂಡು ಕುಡಿದು ಕೋಡಿಕೊಂಡಾದ ಪಡೆದ ಪಂಡನ ಜಾಗಡಿ ಕೊನೆಯನ್ನು ಮಮಲ ಸತ್ಯ ಕೊಡ್ತದ್ದು ಬಡಕಾಯಿ ಮಾರ್ಗದೊಳಿಸಿದ್ದಕ್ಕೆ ನಿಲ್ಲೇಶ್ವರ ಊಟ ಅವೆಲ್ಲೋ ಸಹ ಗುಂಡಿಗೆ ವಿಫಲ ಮಾಡುವುದು ನಂಬಿಸಿದ್ದೆ ಭಕ್ತರಿಗೆ ಕೈಗನ್ನದಿ ಕೊಲ್ಪಿಸಿದ್ದೆ ನಮ್ಮ ನಂಬಲಿಗೆ ಸತ್ಯ ಮಬ್ಬುಸ್ವಾಮಿನ ಮತ್ತೊಂದು ಅಜ್ಜನೆ ಪರಿವಾರ ಸಂಸ್ಥೆಯಲ್ಲಿ ನೆರವೇರಿಕೆ ಮತ್ತೊಂದು ಇಲ್ಲಿ ಪಣಗೂರು ಪಟ್ಟ ಸಾಲ 7 ಕೊಪ್ಪದವರೆಗೆ ನಡೆದು ಬೈದಂತೆ ಕೊಡ್ತುಡು ಬುಳ್ಳಿಂಗದ ಸುಗಂಧ ಪೈ ನಗರಿ ಮತ್ತು ಸತ್ಯ ತಜ್ಞದ ಕಾಯಿನ ನಾರಾಯಣ ಮತ್ತು ಸತ್ಯ ಕೊರಕ ತನಿಯಲು ಸ್ವಲ್ಪ ಉಡಲನ್ನು ಸುತ್ತಿಕೊಂಡು ಈ ಪೊನ್ನ ಚಾವಣದ ಮುಡಾಯಿ ಪಟ್ಟಾಯಿ ತೆಂಕಾಯಿ ಪಡ್ಕಾಯಿ ಎಲ್ಲ ಮಾತ್ರ ಸರ್ವಸತ್ವಗಳನ್ನು ಸುತ್ತಿಕೊಂಡು ಬತ್ತಿ ಚಿತ್ತಿ ಬಿಡ್ಡನ್ನು ಇಷ್ಟೇ ಅರ್ತಿ ಬಿಟ್ಟಿನ ಮೋಗೆಡೆ ಕೈಯೊಡ್ಡಿ ಮಿತ್ತ ಚಾವಣಿಗೆ ನಿಪುಣತೆ ತಪ್ಪಿತ್ತು ಜೋಗಲಿಂಗ
ಸಂತೋಷ್ ಚಿಲಿಬಿ ದಯಮಂತದ ಬರೋಡು ಅಂಚನೆ ಗುರ್ಕಾದ ಜೀವಕ್ಕೆ ಲೇತು పొరల కట్టడి ನಮ್ಮ ಚರಿತ್ರೆ ಎಗಡೆ ನಮ್ಮ ಅಂತದ ಆಂಡಲ ಒಂದು ಫಾರ್ಮಾಲಿಟಿ ಪರಿಕಲ್ಪನೆ ಶಬ್ದಕ್ಕೆ ಕೊಡಾದೆ ಸಂಪ್ರದಾಯ ಪರಿಕಲ್ಪನೆ ಶಬ್ದ ಕೊಡಾದೆ ಎಗಲ ಕ್ಷೇತ್ರದ ಗುರ್ಕಾಡಲು ಅವನು ದುಡ್ಡನ್ನು ಅಗಲಾದೆ ಈ ಒಂದು ಸಭೆಗೆ ನಡೆದುಕೊಂಡ ಪತ್ನಿಗಳ ವಿನಂತಿ ಬರುವುದಿಲ್ಲ ಅಂಜನೆ ನಮ್ಮ ಶಿವಪಣ್ಣ ದಯಮಂತದ ಬರ್ತಿದ್ದೆ ಶಿವಪಣ್ಣ ಕಚ್ಚೂರು ಮಾಂತಪ್ಪನ ಮೂಲ ಕ್ಷೇತ್ರದ ಗುರುಕಾರರಾದ ನಮ್ಮಲ್ಲ ಜಬದಾರಿಗೆ ಶಿವಪ್ಪನವರು ಅಂಜನೆ ನಮ್ಮ ಗುರುಕಾರರು ಸೇರಿದ ಇವರಿಗೆ ಮತ್ತೆ ಚಿತ್ರ ಮಾತ ಬಿನ್ನ ತಕ್ಕಲೇನೆ ಹೋಗಿಡಿ ಎತ್ಕೊಳ್ಳಿ ಜಬದಾರಿಗೆ ತೊಂದರೆ ಚಿತ್ತಿನ ಶ್ರೀಯುತ ಸಂದೀಪ್ ಪುಳ್ಳ ಶ್ರೀ ಬೊಕ್ಕುಸ್ವಾಮಿ ಶ್ರೀ ಬೊಕ್ಕುಸ್ವಾಮಿ ದೇವಸ್ಥಾನ ಉಳ್ಳಲ ಕಾಪಿಕಾಡ್ ಶ್ರೀ ಬೊಕ್ಕುಸ್ವಾಮಿ ಸೇವಾ ಟ್ರಸ್ಟ್ ಉಳ್ಳಲ ಕಾಪಿಕಾಡ್ ಶ್ರೀ ಬೊಕ್ಕುಸ್ವಾಮಿ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮದ ಈ ಒಂದು ತಿಳಿಸಿದ್ದು 5 ದಿನದ ಆಚರಣೆಯ ಈಗಿನ ದೇವಸ್ಥಾನದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡುತ್ತಾ ಈ ವೇದಿಕೆಯ ಗಣ್ಯರು ಪಿತೃಪುನಚಿನಂತ ಶ್ರೀ ಎ.ಜೆ. ಶೇಖರ್ ಅಧ್ಯಕ್ಷರು ಶ್ರೀ ಓಮೇಶ್ವರಿ ದೇವಸ್ಥಾನ ಕಾಪಿಕಾಡ್ ಉಳ್ಳಾಲ ಮೇರೆಗೆ ದೇವಸ್ಥಾನದ ಪರವಾದ ಆರ್ಥಿಕವಾದ ಸ್ವಾಗತ ಮಾಡುತ್ತದೆ ಮೇರೆಗೆ ಗುರಿಕಾರರಿಂದ ಶ್ರೀ ರಾಜ್ಕುಮಾರ್ ಗುರಿಕಾರ್ మీరు ಸ್ವಾಗತ ಮಾಡ್ತಾರೆ ಅನ್ನೋದು ಗೌರವ ಕೊಡೋದು ಕೆಲವು ಅಂಚನೆ ಶ್ರೀಯುತ ಚಂದ್ರಸುಳ್ಳ ಅಧ್ಯಕ್ಷರು ಶ್ರೀ ಚಿರುಂಬ ಭಗವತ್ ಕ್ಷೇತ್ರ ಉಳ್ಳಾಲ ಮೇಲ ಎಗಳೊಟ್ಟಿಗೆ ಈ ವೇದಿಕೆಯಲ್ಲಿ ಮೆರೆಲ್ ನಾಯಕರ ದೇವಸ್ಥಾನದ ಪರವಾದ ಆರ್ಥಿಕವಾದ ಸ್ವಾಗತ ಕೊಡುವುದಿಲ್ಲ ಅರಿಗಿನ ಅಧಿಕಾರದ ಗೌರವ ಕೊಡುವುದು ಅಂಚನೆ ಶ್ರೀ ಸತೀಶ್ ಕುಂಬಾಲ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನೇರ್ಲ ಈಗಲ ಸಕಲ ಕಾರ್ಯಗಳ ಭಾಗಿಯಾದ ದೇವಸ್ಥಾನದ ಪರವಾದ ಆರ್ಥಿಕ ಸ್ವಾಗತ ಅಂಚನೆ ಶ್ರೀಯುತ ಸಂತೋಷ್ ಕುಮಾರ್ ಐಗೋಳಿಯ ಮೇಲ ಎಂಗಳೊಂದಿಗೆ ದೇವಸ್ಥಾನದ ಮಾನವೀಯ ನೋಡೋದಿಲ್ಲ ಅಂಚನೆ ಶ್ರೀಯುತ ಶಿವಪ್ಪ ನಂದು ಅಧ್ಯಕ್ಷರು ಶ್ರೀ ಕ್ಷೇತ್ರ ಕಚ್ಚೂರು ನೆರೆಗಳ ಆರ್ಥಿಕವಾದ ಸ್ವಾಗತ ಕೋರುವುದು ಅಂಚನೆ ಶ್ರೀ ರಾಜೇಶ್ ಕಣ್ಣೂರು ಬಿ ಸಿವಿಲ್ ಇಂಜಿನಿಯರ್ ಮಗಳು ಮೆರೆಲ್ನ ಪ್ರೀತಿಪೂರ್ವಕವಾದ ಅಂಚನೆ ಶ್ರೀ ಕಮ್ಮನ ಸಿಂಗ್ ನಟಭಂಗ ನಿರ್ದೇಶಕರು ಬೇರೆ ಮೆರೆಲ್ ನಾಯಕರು ಪ್ರೀತಿಪೂರ್ವಕವಾದ ವೇದಿಕೆಯನ್ನು ಗೌರವಿಸುತ್ತದೆ ಅಂಚನೆ ಶ್ರೀ ನವೀನ್ ಕುಂದರ್ ಉದ್ಯಮಿ ಮಗಳು ಬೇರೆ ನಾಯಕರು ಮೆರೆಲ್ ನಾಯಕರು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡುತ್ತದೆ ಅಂಚನೆ ಈಗಲ ಹಿರಿಯರ ಮಾರ್ಗದರ್ಶಕರಾದ ಶ್ರೀಯುತ ಸಿಎನ್ ಅಧ್ಯಕ್ಷರು ಶ್ರೀ ದೇವಿರ ಮಾರ್ಗ ವ್ಯಾಯಾಮಶಾಲೆ ಮೆರೆಲ್ ನಾಯಕರು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡುತ್ತದೆ ಅಂಚನೆ ಶ್ರೀ ಸುರೇಶ್ ಚಾರ್ಟರ್ಡ್ ಅಕೌಂಟ್ ಈಗಲ ದೇವಸ್ಥಾನದ ಮೆರೆಲ್ ನಾಯಕರು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡುತ್ತದೆ ಅಂಚನೆ ಶ್ರೀ ರವೀಂದ್ರ ಶೆಟ್ಟಿ ಶ್ರೀ ಬೊಕ್ಕುಸ್ವಾಮಿ ದೇವಸ್ಥಾನ ಕಾಪಿಕಾಡ್ ಉಳ್ಳಾಲ ವೃತ್ತಿನ ಗೌರವ ಮೆರೆಲ್ ನಾಯಕರು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡುತ್ತದೆ ಅಂಚನೆ ನಿಗರೊಟ್ಟಿಗೆ ಶ್ರೀಯುತ ಪ್ರಕಾಶ್ ತಾಲೆ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಬೊಕ್ಕುಸ್ವಾಮಿ ದೇವಸ್ಥಾನ ಕಾಪಿಕಾಡ್ ಉಳ್ಳಾಲ ಬೆಂಗಳೂರು ಉಪಸ್ಥಿತಿಕೊಂಡು ಮೆರೆಲ್ ನಾಯಕರು ಆರ್ಥಿಕವಾದ ಸ್ವಾಗತ ಕೋರುತ್ತಾರೆ ಅಂಚನೆ ಶ್ರೀ ಬಾಸಿಲ್ ಡಿಸೋಜ ಸದಸ್ಯರು ಉಳ್ಳಾಲ ನಗರ ಪಂಚಾಯತ್ ಮೆರೆಲ್ ನಾಯಕರು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡುತ್ತಾರೆ ಅಂಚನೆ
ಶ್ರೀ ಪ್ರಕಾಶ್ ಮಾಲಕರು ಅನ್ವಿತ್ ಇಲಕರಣಿ ನೆರೆಗಿಲ ಈಗ ಪ್ರೀತಿಪೂರ್ವಕವಾದ ಸ್ವಾಗತ ಕೋರುವುದು. ನಮ್ಮ ಅತಿಪೀಠದ ಶಾಸಕರ ನಮ್ಮೊಟ್ಟಿಗೆ ಇವರಿಗೆ ದೇಶದ ಬಾಧ್ಯತೆ ಬೇರೆ ಆದರೆ ಹೋಗ್ತೇನೆ ಈ ದೇಶಕ್ಕೆ ಎತ್ಕೊಳ್ಳೋದಿಲ್ಲ ಒಟ್ಟಿಗಾದ ಸರ್ ಇದಕ್ಕೆ ಶಿವದ ನಮ್ಮ ಶಾಸಕರಿಗೆ ನಮ್ಮ ಗುರುಕಾರರು ಶಾಲದ ಮಾನವೀಯ ಮಲ್ಪಡ ಬಂದು ವಿನಂತಿ ಮೊತ್ತದಲ್ಲಿ ಯುಟಿಕರ ಸರ್ಕಾರಿಗೆ ಶಾಲದ ಮಾನವೀಯ ಮೊತ್ತದ ಅತಿಪೀಠದ ಮೋಕಣಿಕ ಜೋರ 25 ಒಟ್ಟಿಗೆ ಎದುರು ಬಂದು ಕೊಟ್ಟವರ ಪ್ರಣಾಮದ ವಿನಂತಿ ಮೊತ್ತದಲ್ಲಿ ಅಂಜನಿ ಶ್ರೀ ಚಂದ್ರಸ್ ಕುತ್ತ ಗೌರವಾಧ್ಯಕ್ಷರು ಶ್ರೀ ರಾಜರಾಜೇಶ್ವರ ಮಂದಿರ ನೆರೆಗಿಲ ಈಗ ಪ್ರೀತಿಪೂರ್ವಕವಾದ ಸ್ವಾಗತ ಕೋರುತ್ತಾರೆ. ಅಂಜನೆ ವಿವೇಕಾನಂದ ಚೆನ್ನೈ ಬೆರೆಗಿಲ ಈಗ ಪ್ರೀತಿಪೂರ್ವಕವಾದ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನದ ಸ್ವಾಗತ ಕೋರುತ್ತಾರೆ. ಅಂಜನೆ ಹೆಗಲಿಗೆ ಶ್ರೀ ಸತೀಶ್ ಕುಳ್ಳ ಅಧ್ಯಕ್ಷರು ಶ್ರೀ ಕೋಟಪ್ಪ ದೇವಸ್ಥಾನ ಬಂಡಿಪಟ್ಟಿ ಉಳ್ಳ ವೇದ ಪ್ರೀತಿಪೂರ್ವಕ ಸ್ವಾಗತ ಕೋರುತ್ತಾರೆ. ಅಂಜನೆ ಶ್ರೀ ಹರಿಶ್ಚಂದ್ರ ಮಗಳು ವೇದ ಹೆಗಲಿಗೆ ಬೆರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಕೋರುತ್ತಿಲ್ಲ. ಅಂಜನೆ ಶ್ರೀ ಸದಾಶಿವ ಉಳ್ಳ ಬೆರೆಲ್ಲ ಹೆಗಲು ಪ್ರೀತಿಪೂರ್ವಕವಾದ ಈ ವೇದಿಕೆಗೆ ಸ್ವಾಗತ ಕೋರುತ್ತಿಲ್ಲ. ಅಂಜನೆ ಶ್ರೀ ಹೊನ್ನೆಯ ಕುರಿತ ಬೆರೆಲ್ಲ ಹೆಗಲು ಪ್ರೀತಿಪೂರ್ವಕವಾದ ಸ್ವಾಗತ ಬಯಸುತ್ತಿಲ್ಲ. ಅಂಜನೆ ಅನಿಲ್ ಕಾರ್ಪೊರೇಟರ್ ಬೆರೆಲ್ಲ ಹೆಗಲು ಸ್ವಾಗತ ಬಯಸುತ್ತಿಲ್ಲ. ಅಂಜನೆ ಸಣ್ಣ ಸುರಿಕ ಬೆರೆಗಳ ಹೆಗಲು ಸ್ವಾಗತ ಕೋರುತ್ತಿಲ್ಲ. ಅಂಜನೆ ಶ್ರೀಮತಿ ನವೇಂತಿ ಕಾಮಗಾರ್ ಶ್ರೀ ಗಿರಿಜಾಕೃಷ್ಣ ಅಂಜನೆ ಶ್ರೀ ಸಂತೋಷ್ ಸಬ್ ರಿಜಿಸ್ಟರ್ ಬೆರೆಲ್ಲ ಹೆಗಲು ಪ್ರೀತಿಪೂರ್ವಕವಾದ ಸ್ವಾಗತ ಕೋರುತ್ತಾರೆ. ಅಂಜನೆ ಸೇರಿನ ಮಾತ ಊರ್ದ ಜನ ಸುಜಾತಿ ಬಾಂಧವ್ಯ ಅಂಜನೆ ಮಾತ ಬಲವರ್ಧಕ ಪ್ರೀತಿಪೂರ್ವಕವಾದ ಸ್ವಾಗತ ಕೋರುವುದರಿಂದ ಸ್ವಾಗತ ಮೇಲ ನಬ್ಬಿನ ವೈದ್ಯನಾಥ ಇದು ಬಡಕಾಯಿ ಪಾಲ್ಗೊಳ್ಳುವುದರಿಂದ ಕೇಂದ್ರಪ್ಪ ನಡೆದ ಮಮಲ್ಲ ಶಕ್ತಿ ಬರಲಿ ಇಂಚಿನ ಶಕ್ತಿಗೆ ನಮ್ಮ ಆಡಳಿತ ಬಿಡಲು ಬೇಕಾ ಎಕಡೆಯನ್ನು ಪಡಿಲಕ್ಕನಿ ಗಿರಿಗಿರ್ತಾರಾಯಣ ಚಿತ್ರಕ್ಕೆ ದೈವಸ್ಥಾನಗಳು ಇಲ್ಲಿ 1 ಕೋಟಿ ಲೆಕ್ಕದ ಮಲ್ಲ ಪನವನ್ನು ಒಟ್ಟು ಮಾತ್ರದ ಸ್ಥಾನ ಮಲ್ಪಟ್ಟು ಪಡೆದು ಮಲ್ಲ ಅಂಗಲಪ್ಪ ಪಡೆದ ಈ ಕ್ಷೇತ್ರದ ಈ ಸಂಪುಲ್ಲ ಜಾಗದಲ್ಲೂ ವೈದ್ಯಪುಲ್ಲ ಸೇರ್ಬೇಕು ಅಂಚೇನಿದ್ದವರ ಈ ಮಾಮಲ್ಲ ಲೇಸ್ ಆವಡದ ಈ ಕಚ್ಚ ಆವಡದ ನಾಟ ನಂಗೆ ಭಾರಿ ಮಲ್ಲ ಕೆಂಡ ಪನ ಆ ಪನದ ಉಂಡಿ ನಾವು ಆ ಕೈ ಪನವರು ಉದಿಪನ ಮಾಮಲ್ಲ ಬೇರೆ ನಮ್ಮ ಶಾಸಕರು ಮಲ್ಕೊಂಡು ಬಂದ ವಿನಂತಿ ಮತ್ತೊಂದಲ್ಲ ಬಬ್ಬುಸ್ವಾಮಿನ ಕಾರ್ಯಕ್ಷೇತ್ರ ಹೋಲುವುದಕ್ಕೆ ನಂಗೆ ಕೇಂದ್ರಕ್ಕೆ ನೀವು ಇಮ್ಮನೆ ಹಾಕ್ಬಿಟ್ಟು ದಯಗೆಂದು ಪಂಡ ಇಲ್ಲಿ ಕಚ್ಚೂರು ಕ್ಷೇತ್ರದ ಮಲ್ಲ ದುರ್ಗಾರೆ ಅದೇ ಮಲ್ಲ ಜಬದಾರೆ ಜೊತೆ ಸರ್ ಅಂಜನೆ ಮಾತ ಭಿನ್ನ ನಗಲ ತಂದನ್ನ ಇಲ್ಲೇ ಮಟ್ಟದ ಹೋಗಿ ಕೊಡುಗೆನೆ ಬಿದ್ದು ಮಾಡೋದು ನಂಗೆ ದಾದ ಆಸೆ ಇಡೋದು ಪಂಡ ಅವನಿಗೆ ಪುಟ್ಪ ಪಾಡ್ನಗಲ ಅವನಿಗೆ ಮೂವರು ಎಂಗಲ ಬಿರ್ಕೊಡು ಬಂದ ನಂಗೆ ಅಂಗಲ ಹೋಗಿ ಪನವು ಪಾಡ್ನಗಲ ಒಂಜಿ ನಾರಾಯಣ ಎಂಡಲ್ಲ ಎಂಗ್ಲಿಗೆ ಆ ಪನವು ಎಂಗಲ ಪೂರ್ಣ ಪಾದ ಎಡ್ಡೆ ಪಾದ ಎಂಗಲ ಅಂಗಲ ಆ ದಿಟ್ಟಿಡಿ ಒಂಜಿ ಕೈ ಪನವುದ ಉಂಡಿ ಕೈ ಪನವುದ ಒಂಜಿ ಆ ಕಾಣಿಕೆ ಬಂದಿದ್ದ ಮಾತೆಲ್ಲ ಬರ್ತದೆ ಐಕೆ ಆ ಪಡವ ಪಾಠದ ಮುಖ್ಯ ಖಾಲಿ ಅದು ಮಾತ್ರ ಡಿಕ್ಲೇರ್ ಪಾಠ ನಡುತ್ತೆ ಡಿಕ್ಲೇರ್ ಅವಕಾಶ ಮತ್ತು ಬರ್ಪ
ದೇಪಂಡ ಆ ಪಂಡೇರು ಅಲ್ಲಿ ಮಾತ್ರ ಇಗ್ಲೆ ಪಾಡ್ರ ಅವಕಾಶ ಸಿಗುತ್ತಿದ್ದು ಪಂಪಿನ ಪಡ್ತಿ ಇಗ್ಲೆಲ್ಲ ಖಂಡಿತ ಉಂಡು. ಶುದ್ಧ ಸಂತೋಷ್ ಕುಮಾರ್ ಐಬೋಳಿಯನ್ನ ಬೇರೆ ಕೈ ತಿಕ್ಕುನಾರ ಅಂಜನವರ ಕೋಡಿಗೆ రెండు పాసర పాత్ర తెలుసుకోడు కొంచెం మళ్ళీ జబదారికి తిన్నకేసి వేరే ఏమంతది ఇక్కడ బరుడు పంత వినంది మొత్తం లేదు. ಶ್ರೀ ಪಂಪಸ್ವಾಮಿ ದೈವದ ಆಶೀರ್ವಾದವನ್ನು ಬೇಡಿಕೊಂಡು ಈ ಒಂದು ಪ್ರದೇಶ ಮಾತ್ರ ಅಲ್ಲ, ನಮ್ಮ ತೊಕ್ಕೋಡು ಉಲ್ಲಾಲ ಸರ್ವಜನರ ಪ್ರದೇಶದ ಬಹಳಷ್ಟು ದಿನದ ಕನಸು ಮತ್ತು ಯೋಜನೆಯನ್ನು ದೈವದ ಆದೇಶದ ಪ್ರಕಾರ ಎಲ್ಲರ ಆಶೀರ್ವಾದ ಪ್ರಕಾರ ಇವತ್ತು ಈ ಪವಿತ್ರವಾದ ಕಾರ್ಯಕ್ರಮಕ್ಕೆ ಇವತ್ತು ಶಿಲಾನ್ಯಾಸ ಶಂಕುಸ್ಥಾಪನೆ ಇವತ್ತು ಮಾಡಿರ್ತಾರೆ. ನನಗೆ ವಿಶ್ವಾಸ ಇದೆ, ದೇವರ ಎಲ್ಲ ಧರ್ಮದ ದೇವರುಗಳ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ಪ್ರಾರಂಭ ಮಾಡಿದರೆ ಅದು ತನ್ನಿಂದಾನೇ ಎಲ್ಲರ ಸಹಕಾರ ಮುಖಾಂತರ ಅತ್ಯಂತ ಶೀಘ್ರದಲ್ಲಿ ಎಲ್ಲರೂ ಕೂಡ ಆಲೋಚನೆ ಮಾಡಿ ಹೆಚ್ಚಿನ ಒಂದು ಪಾವಿತ್ರ್ಯತೆ ಮತ್ತು ಸುಂದರವಾಗಿ ಖಂಡಿತವಾಗಿ ನಿರ್ಮಾಣಗೊಂಡು ಭವಿಷ್ಯ ದಿನಗಳಲ್ಲಿ ಇದು ದೊಡ್ಡ ಮಟ್ಟದ ಶ್ರದ್ಧಾ ಕೇಂದ್ರ ಸೌಹಾರ್ದ ಕೇಂದ್ರವಾಗಿ ಪರಿವರ್ತನೆ ಆಗ್ತದಂತ ಹೇಳ್ತೀನಿ. ಈ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಹೀಗಲ್ಲ, ನನ್ನ ಅತಿ ಶಾಸಕ ಮೊದಲೇ ಸತತವಾಗಿ ಕಳೆದ 20-25 ವರ್ಷಗಳಿಂದಲೂ ಕೂಡ ಪ್ರತಿ ವರ್ಷ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಕೂಡ ಇಲ್ಲಿ ಒಂದು ಅವಕಾಶ ಕೂಡ ಆ ದೈವ ಒಂದು ಅವಕಾಶ ಮಾಡಿಕೊಂಡು ಆಶೀರ್ವಾದ ಕೂಡ ಇವತ್ತು ಮಾಡಿದೆ. ಅದಕ್ಕೆ ಆದಷ್ಟು ಬೇಗನೆ ಈಡೇರ್ತದೆ. ಇದಕ್ಕೆ ನಮ್ಮಿಂದ ಆಗೋಕ್ಕೆ ಸಹಕಾರ ಸಿಕ್ಕಿದೆ, ಸಹಕಾರ ಮಾಡಿದ್ರೆ ಸಿಕ್ಕುವಂತ ದೇವರು ಕೂಡ ದೊಡ್ಡ ಪುಣ್ಯ ಮತ್ತು ಭಾಗ್ಯ ಅಂತ ನಾವು ಎಣಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ಆದಷ್ಟು ಬೇಗನೆ ಅತ್ಯಂತ ಪಾವಿತ್ರ್ಯದಿಂದ ಅತ್ಯಂತ ಸುಂದರವಾಗಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಈ ಒಂದು ದೇವಸ್ಥಾನವು ಇವತ್ತು ಮತ್ತೆ ಮೂಡಿ ಬರಲಿ. ಎಲ್ಲರಿಗೂ ಕೂಡ ಆ ಒಂದು ಹೇಳಿದರೆ ನಾನು ಯಾವ ಹೇಳ್ತಾ ನಮ್ಮ ಸುತ್ತಮುತ್ತಲ ಪ್ರದೇಶ ನೆಮ್ಮದಿ ಮತ್ತು ಸಮಾಧಾನ ಮತ್ತು ಅಭಿವೃದ್ಧಿ ಆಗಬೇಕಾದ್ರೆ ಆ ಸುತ್ತಮುತ್ತ ಧಾರ್ಮಿಕ ಕೇಂದ್ರ ಅಭಿವೃದ್ಧಿಯಾಗ ಮಾತ್ರ ಅದೆಲ್ಲ ಕೂಡ ಸಾಧ್ಯವಾಗ್ತದೆ. ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋ ಮುಖಾಂತರ ಸುತ್ತಮುತ್ತ ಎಲ್ಲ ಪ್ರದೇಶದ ಎಲ್ಲ ಜಾತಿ ಎಲ್ಲ ವರ್ಗದವರಿಗೂ ಕೂಡ ಆಶೀರ್ವಾದ ಸಿಕ್ಕದ ಅವಕಾಶ ಆಗ್ತದೆ ನಾನು ಹೇಳಿಕೊಂಡು ನಾನೊಬ್ಬ ಸೋದರನಾಗಿ ನನ್ನಿಂದ ಸಾಧಿಸಬೇಕಾಗ್ತದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾಡುವಂಥ ಅವಕಾಶ ಖಂಡಿತ ನಾನು ಕೂಡ ಮಾಡ್ತೀನಿ ನಾನು ಹೇಳಿಕೊಳ್ತಾ ನಿಮಗೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು ಸ್ವಲ್ಪ ಬೇಗ ಹೋಗುತ್ತಿದ್ದ ಕಾರಣ ನಮ್ಮ ಗುರುಕಾರರು ನೀವೆಲ್ಲರೂ ಕೂಡ ಅದನ್ನು ಸ್ವಲ್ಪ ಅನುಮತಿ ಕೊಡಬೇಕು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ಇನ್ನಿತ್ತ ನಮ್ಮ ಈ ದೇವಸ್ಥಾನದ ಒಂಜಿ ಕೋಟಿಡ್ಲ ಜಾಸ್ತಿ ಒಂಜಿ ಖರ್ಚು ಅವ್ರ ಬಂದು ಲೆಕ್ಕಾಚಾರ ದಿವಸ ಮುರಡಿ ಒಂಜಿ ಕಾರ್ಯಕ್ರಮ ಮಲ್ಪನೆಲ್ಲ ಕೊಡ್ತಾನೆ ಬೆತ್ತ ಬೆತ್ತ ಪದವನ್ನು ಬೈತಾರೆ. ಇನ್ನಿತ್ತ ಶ್ರೀಮತಿ ಸರಸ್ವತಿ ದಿವಂಗತ ಶ್ರೀಮತಿ ಸರಸ್ವತಿ ಪರಮೇಶ್ವರ ಉಳ್ಳಾಲ ಮೊಕಲ್ನ ಸ್ಮರಣಾರ್ಥವಾದ ಮಾಸ್ಟರ್ ವೇದಿತ್ ಉಳ್ಳಾಲ ಪಕ್ಕ ರಿತಿ ಎಸ್ ಉಳ್ಳಾಲ ಕೆರ ಸವಿತಾ ಸಂದೀಪ್ ಉಳ್ಳಾಲ ಸಂದೀಪರು ಮುತ್ತ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಲ್ಲಿ 1 ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ದಾರೆ. ಆ 1 ಲಕ್ಷ ರೂಪಾಯಿ ಆಯ್ತಾ ಪೂರ್ವಭಾವಿಯಾದ 25,000 ಇರಗೈಟೆ ಗೌರವಾಧ್ಯಕ್ಷ ಇರಗೈಟೆ ಹಸ್ತಾಂತರ ಮಾಡ್ತೀರಿ. ಈರು ಪಕ್ಕವಿನ ಗುರುಕಾರನ ಗೈಟೆ ಹಸ್ತಾಂತರ ಮಾಡ್ಕೊಂಡು ಬಂದು ವಿನಂತಿ ಮಾಡ್ತಂದಲ್ಲ. ಮುರಣಿಗೆ ಪೂರ್ವಭಾವಿಯಾದ ಮೀಟಿಂಗ್ ಮಾಡ್ಕೊಂಡಾಗ ಮಸ್ತ್ ಜನ ಎನ್ನ ಈತು ಬಂದು ಮಲ್ಲ ಫಲವನ್ನು ಕೊಡ್ದು ಮಲ್ಲ ಮಟ್ಟದ ಸಕಾರ ಕೈ ಕೊರನ ಚಿತ್ತಿನ ಒಂಜಿ ಕಾಲಘಟ್ಟ ನಂಗೆ ಕೊಡಿ ಹೀಗೆ ಮಲ್ಲ ಸ್ವಲ್ಪ ಸಂದಾಯ್ತ ಮತ್ತೊಂದು ಮಣ್ಣು ದೊಟ್ಟಿಗೆ ಬೆಳೀತಿನಾರೆ, ತುಳುನಾಡಿನ ಬೆನ್ನಿ ದೊಟ್ಟಿಗೆ ಬೆಳೀತಿನಾರೆ, ಅಂಚಿನ ಆರೋಗ್ಯ ತುರ್ತುದ ಬೇಲೆ ಹತ್ತಿರದವರ ಒಂದು 2 ಪಾತ್ರ ಪಕ್ಕ ತಮ್ಮಣ್ಣ ಚೆಟ್ಟು ಪಾತ್ರರಲ್ಲೇನೆ ಅಪ್ಪೆ ಭಗವತಿನ ನಿಧಾನವು ಪ್ರಣಾಮ ಅರ್ಪಿಸುವುದು. ಇನಿ ಕಾಪಿಕಾಡದ ಮಣ್ಣದ ಬಬ್ಬು ದೈವರಾಜನ ಶಿಲಾನ್ಯಾಸ ಸಂದರ್ಭದ ವೇದಿಕೆಯಲ್ಲಿನ ಪೂರ ಎನ್ನ ಆತ್ಮೀಯ ಸೇರಿದಂಚಿನ ಈ ಭಾಗದ ಒಂದು ಇಡೀ ನಿಜವಾದ ಎನ್ನ ತರವಾಡದ ಮಹಾಸ್ ಯಾನ 10 ಗಂಟೆಗೆ ಅವಳು ಕೂಡಿರ್ತದೆ ಆಗ 5 ದಾದ ಅನ್ಕೊಂಡಾಗ ಈ ಭಾಗದ ಜನಕ್ಕಳು ಎನ್ನ ತರವಾಡಿದ್ದ ದಾಯತ್ ಬಂದ
ರಾಜ್ಯಕ್ಕೆ ಎಂಕೊಂದು ನೆಲೆ ಕೊರೋಣ ಏನನ್ನ ಕೌನ್ಸಿಲರ್ ಆದ ಪ್ರಥಮದ ಚುನಾವಣೆಯಲ್ಲಿ ಗೆಲ್ಪ ಏನಂತ ಯಾನಂಚ ಈ ಭಾಗದ ಜನಕ್ಕೆ ಮರಟ್ಟಕ್ಕೆ ಸಾಧ್ಯ ಅವತ್ತಾದ್ರೆ ಈ ಒಂದು ಪುನರ್ ನಿರ್ಮಾಣದ ಸಮಿತಿದ ಏನಂದ ನಮ್ಮ ಶೇಖರಣ್ಣನ್ನ ಗೌರವಾಧ್ಯಕ್ಷ ಮಾಡಿದ್ವಿ ನಿಕ್ಲೆಗೆ ಅಭಾಗ್ಯ ಆಗೋದಿಲ್ಲ ನಾನು ಒತ್ತಿ ಮನೆಯವರಿಗೆ ಇಷ್ಟ ಕೊಡೋದಿಲ್ಲ ಏನಿಟ್ಟು ನಿಕ್ಕಲ್ಲ ಎಲ್ಲಲ್ಲಿ ಲೋಕಾರ್ಪಣೆ ಆಪುನೇಟ ಯಾನ ನಿಕ್ಕಲ್ಲೊಟ್ಟಿಗೆ ಉಳ್ಳ ಏನಾದ್ರು ಏಷ್ಟು ಸಹಾಯ ಮಾಡ್ತಾರೆ ಸಾಧ್ಯ ಉಂಟು ನಿಕ್ಕಲ್ಲೊಟ್ಟಿಗೆ ಯಾರು ಒಡಗೂಡ ಬರೋದು ಎಂಕಲ್ಲವಲೇನು ಸತೀಶಂಗಲ್ಲೇರು ಸಂತೋಷಂಗಲ್ಲೇರು ಎಂದು ಪೂರ ಒಟ್ಟಿಗೆ ನಿಕ್ಕಲ್ಲೊಟ್ಟಿಗೆ ಉಪ್ಪುವನ್ನು ಕಂಡೋದು ಇದಕ್ಕೆ ಆಯ್ನಾತ್ பொருளோடு ಲೋಕಾರ್ಪಣೆ ಮನ್ಪುಗ ಆ ಭಗವನ ಆಶೀರ್ವಾದ ನಂಗೆ ಉಪ್ಪಡೋದು ಪಂಡೋದು ಎಂಕ ವೇದಿಕೆಗಳು ನಿರ್ಗಮಿಸಿದೆ ಅನುಮತಿ ಕೊಡೋದು ಅದೇನೊಂದಲ್ಲೇ ನಮಸ್ತೆ ಈ ಕ್ಷೇತ್ರುಡು ಆನೆದ ಕಾಲುಡು ದೈವ ಒಂದು ತಲಬಟ್ಟ ಕೊರನ ಚಿತ್ರ ಮಾಮಲ್ಲ ಒಂದು ಕೊಡುಗೈ ದಾನಿ ಇರ್ತಿರಲ್ಲ ನಾವು ಚಂದ್ರಾಸುಳ್ಳಾದ್ರು ಅವು ಇನಿಕ್ಕೆ ಒಂದು ನೆನಪು ಅಂತೊಂದಿಲ್ಲ ಹೇಗೆ ಬಂದ ಆನೆ ಕೊಡ್ತಿನ ತಲಬಟ್ಟ ಇನಿಕ್ಕಿಲ ಬೆಂಚೊಂದುಂಟು ದೈವದ ಕರಟಿ ಬೆಂಚೊಂದುಂಟು ಇರ್ನ ಕೈಟ್ ನನಾದ್ ಬಪ್ಪುಸ್ವಾಮಿ ಮನಮಲ್ಲ ದೇವಿಗೆ ಕೊರ್ಪಿನ ಚಿತ್ರ ಅವಕಾಶ ಬಪ್ಪುಸ್ವಾಮಿ ಆ ಕರಿಗಂಧದ ಮುಖ್ಯ ಕೊರಡ ಬಂದು ಬನ್ನೊಂದು ತುರ್ತು ಬೇರೆ ಖಂಡಿತ ಇವರಿಗೆ ಬೇರೆ ಅವಕಾಶ ಬಂದು ಬರೋದಿಲ್ಲ ಇದೆ ಸಂತೋಷ ಈ ಮಲ್ಲ ಕೊಡುಗೆ ಕೊಡೋರ ಬೈದನ್ನ ಕೀಡೆಗೆ ಬಬ್ಬುಸ್ವಾಮಿ ಕ್ಷೇತ್ರಕ್ಕೂ ಗಿರೀಶ್ ಕುಮಾರ್ 25,000 ಒಂದು ಕೊಡುಗೆಯನ್ನು ಕೊಡೋದಿಲ್ಲ ಬರ್ತದೆ ಇಲ್ಲಿಂದ ನಮ್ಮ ಕಾರ್ಯಕ್ರಮ ಅಧ್ಯಕ್ಷರಾದ ಶಿವಪ್ಪನದ್ದು ಇದನ್ನು ಸ್ವೀಕಾರ ಮಾಡ್ಬೋದು ಸ್ವೀಕಾರ ಮಾಡ್ತದಾದ್ರೆ 5 ಪಕ್ಕದ ಉದ್ಘಾಟನೆ ಕೊಡೋದು நல்ல குரலுடைய 6 கூட பணம் இல்லை ಆದ್ರೆ ಒಂದು ನಾಮಿನಲ್ ಆದ್ರೆ ಒಂದು 25,000 ಬರೋದಿಲ್ಲ ನಲ್ಲ ಅದು ಪರ್ಫೆಕ್ಟ್ ಬರೋದಿಲ್ಲ ಅಂಜೆ ಬಲ್ಲ ಒಂದು ಕೊಡುಗೆ ಖಂಡಿತವಾಗಲ್ಲ ಸರ್ ಬಬ್ಬುಸ್ವಾಮಿನ ನಂಬಿನಾಗಲಿಕ್ಕೆ ಖಂಡಿತ ಬಬ್ಬುಸ್ವಾಮಿ ಇಲ್ಲಿ ಕಡಿಮೆ ಮಾತಿದೆ ಅಂಜೇರಿದವರ ಖಂಡಿತ ಈಗ ಯೋಗ ಭಾಗ್ಯ ಕೂರ್ದು ಬರೋಣ ಬಂದ ಬಲ್ಲೊಂದು ಸರ್ ಕಮಲದಿಂದ ಬಂದ ಬರಲು ವೇದಿಕೆಯಲ್ಲಿ ಬಂದ ಮಾತ ಹಿರಿಯರಿಗೆ ನಮಸ್ಕಾರ ಬಂದದ್ದು ಹಿರಿಯಕರಿಗೆಲ್ಲ ನಮಸ್ಕಾರ ಬಂದದ್ದು ಗುರಿಕಾರಕರಿಗೆ ವಿಶೇಷವಾದ ಸಾಷ್ಟಾಂಗ ನಮಸ್ಕಾರ ಬಂದದ್ದು ಎಂತ ವಿಶೇಷವಾದ ಬಬ್ಬುಸ್ವಾಮಿ ದೇವಸ್ಥಾನದ ಅಧ್ಯಕ್ಷರ ಪದಾಧಿಕಾರಿ ದಿಂಜಪಾತ್ರೆ ಬೋಗಸ್ ನಾನು ಭಾರಿ ಶೋಭರು ಭಾರಿ ಪೊರ್ಲದ ಕಾರ್ಯಕ್ರಮ ದೇವರ ಈಟೆ ಪ್ರಾರ್ಥನೆ ಐನಾತ್ಮಿಕ ಪೊರ್ಲುಡು ಭವ್ಯವಾದ ಸುಂದರವಾದ ಆರ್ಥಿಕ ಆಳಾತ್ಮಕ ಮನದಿರಕ ಮಲ್ಲ ಮಟ್ಟದ ಐನಾಥ ಬೇಕಾದ ಬ್ರಹ್ಮಕರ ಸಾಧ್ಯ ಮಾತೆಗಳ ಆ ಜೀವ ಅನುಗ್ರಹ ಪಡೆದ ದೇವರ ಪ್ರಾರ್ಥನೆ ಐತ ಒಟ್ಟಿಗೆ ವೈಯಕ್ತಿಕವಾದ ಮಲ್ಲ ಸಹಾಯವಂತರ ದೇವರ ಅನುಗ್ರಹ ಬೇಕು ಸರ್ಕಾರದ ಸತೀಶಣ್ಣಾದಿಪ್ಪು ಚಂದ್ರಣ್ಣಾದಿಪ್ಪು ಬಾಕಿಲ ಫುಲ್ ಸಹಕಾರ ಸರ್ಕಾರದ ಹೆಚ್ಚಿನ ಮಾತ ಈ ನಮ್ಮ ಬಬ್ಬುಸ್ವಾಮಿ ದೇವಸ್ಥಾನ ಪರಿಹಾರ ಸಾಧ್ಯತೆ ಉಂಟು ಅದಕ್ಕೆ ಸಂಪೂರ್ಣವಾದ ಒಟ್ಟಿಗೆ ನಮ್ಮ ಉಲ್ಲಾಸ ಬಾಕಿನ ದಶಕಗಳ ನಿಮಗೆ ಹೆಚ್ಚಿನ ಮತ ಪರಿಹಾರ ಪಾತ್ರೆಯ ಅವಕಾಶ ಮಂತ್ರಿ ಕೊಟ್ಟ ನಿಮಗೆ ಪೂರ್ಯರಿಗೆ ಉಡಂಬಿನ ಸೊಲ್ಮೆ ಸಂದ ಎನ್ನ ಪಾತ್ರ ಎಂಕ್ಲ ಪೋಯನ ಅನುಕೊಡೋದಕ್ಕೆ ಏನೊಂದು ಎನ್ನ ಪಾತ್ರವಿದ್ದರೆ ಜೈ ಜೈ ಕರ್ನಾಟಕ ನನ್ನ ಶುಭ ನುಡಿ ಮುಂದು ಈ ವೇದಿಕೆ ನಿರ್ಗಮಿಸಿಕೊಂಡಿದ್ದಾರೆ ನಮ್ಮ ಉಮಾಮಹೇಶ್ವರಿ ಕ್ಷೇತ್ರದ ಆನಂದ ಮುಕ್ತೇಶ್ವರ ಜನ ಶ್ರೀಯುತ ಎ.ಜೆ. ಶೇಖರನೇ 50,000 ರೂಪಾಯಿದ ಪಣವನ್ನು ಸಹಾಯ ಬಬ್ಬುಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಹಾಯ ಮಾಡ್ತಾರೆ ಶ್ರೀಯುತ ಎ.ಜೆ. ಶೇಖರನಾಥ್ ದೇವರು ಸಂಪತ್ತು ದಾನ ಮನೋರಂಜನ ಭಾಗ್ಯ ಕೊರಡು ಮನೋರಂಜನ ಆಶಯದ ಒಟ್ಟಿಗೂ ಈಗಲ ಕುಂಬಲ ಬಾಲಕೃಷ್ಣ ಮಂದಿರ ಅಧ್ಯಕ್ಷರಾಗಿದ್ದ ಶ್ರೀಯುತ ಸತೀಶ್ ಕುಂಬಲ ಎನ್ನ ನೆನಪು ಪ್ರಕಾರ ಇವತ್ತಿ ಗಾಂಧಿನಗರಡೆ ಈ ನಮೂನೆದ ಬಾರಿ ತೆಲಿಕೆದ ಕೋಡೆ ಆಯ್ನ ಮೆರವಣಿಗೆ ಬರ್ತಾನ ಇನಿ ಆಯ್ನ ಶಿಲಾನ್ಯಾಸದ್ದು ಪೂರ ಬಾರಿ ಒಗ್ಗಟ್ಟು ಮಾತ ಜನಕ್ಕುಲ್ಲ ಬಾರಿ ಪ್ರೀತಿಗೆ ಭಾಗವಹಿಸಿದ ಬಾರಿ ಪೊಗ್ರಡು ಬಬ್ಬುಸ್ವಾಮಿನ ಶಿಲಾನ್ಯಾಸ ಕಾರ್ಯಕ್ರಮ ಆಚರಣೆ ತುನಗ ದೇವರು ಖಂಡಿತವಾದ 5 ಅಧ್ಯಕ್ಷರ ಸಂದೀಪ್ ಉಳ್ಳಾಲ ನೇತೃತ್ವದ ಬಾರಿ ಪೊಗ್ರಡು ಕೆಲಸ ಆದರು ಈ ಒಂದು ಕೆಲಸಕ್ಕೆ ವೈಯಕ್ತಿಕವಾದ
ಪಕ್ಕ ಸರ್ಕಾರದ ಮಟ್ಟಲ್ಲ ನಿಕ್ಲೆಂಚಿನ ನಿರೀಕ್ಷೆ ಉಂಟು. ಆ ನಿರೀಕ್ಷೆ ಪ್ರಕಾರ ಬಾರಿ ಪೊರ್ಲುಡು ಕೆಲಸ ಮಲ್ಪನೆ ಅದು ಪ್ರಾಮಾಣಿಕವಾದ ಪ್ರಯತ್ನ ಮಲ್ಪನೆ ಈ ಸಂದರ್ಭ ಪನ್ನೊಂದು ಏರೆರಡು ದಾರಿನಗಳು ಪ್ರತಿಕ್ರಿಯೆ ಅಕ್ಕಿಲ್ಲ ಸರ್ಕಾರದ ನಿಂತುಕೊಂಡ್ರೆ ಖಂಡಿತ ಪ್ರಯತ್ನ ಮಲ್ಪನೆ ಬಾರಿ ಪ್ರೀತಿದ ಈ ಜಾಗ ದಯಪಂಡ ನಾನು ಎಲ್ಲಿಯೂ ಪುನರ್ಗಿಂತ ಭಜನೆ ಬಂದು ಒಂದು ಜಾಗಕ್ಕೆ ನಾವು ಈಶ್ವರನಂತ ಭಜನಾ ಮಂದಿರ ಅಂಚಾದ ಈ ಜಾಗ ಯಾಪಲ ಮರಪೆರೆ ಅದರೊಟ್ಟಿಗೆ ನಿರಂತರವಾದ ನಿಮ್ಗೆ ಮಾತೆಲ್ಲ ಒಪ್ಪು ಅಂತ ಒಂದು ಅವಕಾಶ ಹೊಂದಿಸದೆ ನಮ್ಮ ಬಾಧೆ ಬಂತು. ತಮ್ಮಣ್ಣ ಶೆಟ್ಟರ್ ಯಾಕಂದ್ರೆ ವಿಶೇಷ ಆಹ್ವಾನ ಇದೆ ಬಂದಿಲ್ಲ ನಿಕ್ಲೆ ಮಾತಲ್ಲಿ ಗೊತ್ತುಂಟು. ತಮ್ಮಣ್ಣ ಶೆಟ್ಟರ್ ಅಂತ ಬೆಳೆದ ತೆಗೆನೆ ದೈವದ ಕಲಾ ಆದ್ರೆ ಚಿಂತಕೆ ಸಿನಿಮಾ ನಿರ್ಮಾಪಕಿ ಅಂಚನೆ ನಟೆ ವಿಶೇಷವಾದ ಮಾತ ಚಾನಲ್ ಇಲ್ಲ ದೈವಾರಾಧನದ ಬಕೆಟ್ ನೇರ ಸ್ಪಷ್ಟ ನುಡಿದು ಗೊತ್ತಿತ್ತು ನರಮಾಣಿ ಏದಂತ ಕೇಂಡ ಅವು ತಮ್ಮಣ್ಣ ಶೆಟ್ರು ನನೊಂದಿದಾದ ಅಂತ ಕೇಂಡ ಒಂಜಿ ಮರ್ಕೆಂಡು ವಿರೋಧ ಕಟ್ಟುವುದರ ಜನಮಂದಿರ ಅಂತ ದಾಯಕ ವಿರೋಧ ಅಂತ ಕೇಂಡ ಈಗ ಕಾರಣ ಉಂಟು. ವೈದಿಕ ಸಂಪ್ರದಾಯನು ದೈವದ ಕಲಕು ಕನೊಚ್ಚಿ ಬಂದು ನೇರ ಪಟ್ಟಿರಿದ್ದು ಜನ ಇದ್ದಾರೆ ಅಂಡ ಅವು ತಮ್ಮಣ್ಣ ಶೆಟ್ರು ಈ ಪಾಚರಣೆ ಅಂತ ಮನ್ಪಂದ ಕೇಂಡ ಇನಿ ನಮ್ಮ ಈ ಒಂದು ಪುಣ್ಯದ ಮಣ್ಣು ನಮ್ಮ ಇನಿಮಂತ್ರ ಕಾರ್ಯ ದೂದುಪಾರು ನಮ್ಮ ಆರಾಧನೆ ಮಕ್ಕಳು ನಮ್ಮ ದುಬ್ಬದ ಪಟ್ಟ ಪತ್ರಗಳು ನಮ್ಮ ದೈವದ ಪಾತ್ರೆ ನಮ್ಮ ಮಧ್ಯಸ್ಥರಲ್ಲಿ ಕೂಡ ಅದು ಅಥವಾ ಕೆಸರುಗಳು ಪಾಡ್ಯ ನಮ್ಮ ಒಂದು ನಮ್ಮ ಸಂಪ್ರದಾಯ ಈ ಸಂಪ್ರದಾಯದ ಒತ್ತೊಂದು ಬರೋಣ ಬಂದು ಸಾರಾಸಗಟವಾದ ವಾದ ಮಕ್ಕಳು ವ್ಯಕ್ತಿ ಇರ್ತಾರಂದ ಅವು ತಮ್ಮಣ್ಣ ಶೆಟ್ರು ದಯಕ್ಕೆ ಕೇಟ ಈ ಬಕೆಟ್ ಅವನು ವಿರೋಧ ಕಟ್ಟೋದಿಲ್ಲ ಅಂದ್ರೆ ಅಂಡ ಇದಕ್ಕೆ ಅವೆಲ್ಲ ಬಾಯಿ ಮುಚ್ಚವನ ಪ್ರಯತ್ನ ಮತ್ತೊಂದು ಸಿಟ್ರೆ ಇಗಳು ಖಂಡಿತವಾದ ಯಾಪನ ನಿಗಲೊಟ್ಟಿ ಉಲ್ಲ ದೇರ್ಮಂಡ ಇಗಳು ಅವೇ ಒಂದು ನಿಷ್ಠೆ ಡುಪ್ಪುನಗಳು ಇನ್ನಿತರ ದಿನಮಾನುಡು ಭವ್ಯ ಕಾಲದ ಬರ್ತನಲ್ಲ ತಮ್ಮನ್ನ ಸಿಟ್ರ ಪರವಾದ ಇಗಳು ಪಾತ್ರ ದೊಲಿದ ಇರ್ತಾರೆ ಇಗಳು ಸರಿಯಾದಲ್ಲ ಅಂತ ಬರೋದು ಇವ್ರನ್ನ ಎರಡು ಪಾತ್ರ ಮುಂದೆ ಇರ್ತಾರೆ ಇರ ಅವಕಾಶ ಕೇಳೋದು ನಮ್ಮ ಈ ಮಾತ ತೆರೆಯುವುದು ಬಪ್ಪು ಅತ್ತನ ಬಪ್ಪುನ ಆರಾಧನೆ ಅತ್ತ ಬಪ್ಪುನ ನಾಯಕರಿನ ಕಾರ್ಯಕ್ರಮ ತುಳುನಾಡಿಗೆ ಒಂದು ಕಾರಣ ಈ ಭೂಮಿ ಬೆಮ್ಮೆರ ಸೃಷ್ಟಿಯಾದ ಈ ಭೂಮಿ ನಾಗರಿಕತೆ ಸೃಷ್ಟಿಯಾದಾಗಲಿ ಈ ಭೂಮಿಗೊಂದು ಸಂವಿಧಾನ ಬರೆಯಿನಗಲೇ ಒಂದು ಮೂಲ ಜನಾಂಗದ ನೆನಪದಿಲ್ಲ ಯಾನ ಅನೇಕ ವೇದಿಕೆಗಳು ಎನ್ನ ಹೋರಾಟ ವಿಚಾರಧಾರೆ ನಾನು ಕೇಟ ಈ ಮೂಲ ಜನಾಂಗ ಬಂದು ನಾವು ಈ ಮನ್ನದ ಒಂದು ಕನಸ ಈ ಮನ್ನದ ಈ ತುಳುನಾಡದ ಒಂದು ವಸ್ತು ಏರಿದ ಕೇಟ ಈ ನೆಕ್ಕೊಂದಿ ಜನನ ಮನದ ಸೂತಕ ಕಂಡೋಗು ಬಾರ ಜಾತ್ರೆ ನೇಮ ನಡವಳಿ ಮನುಷ್ಯಂಚ ಬದುಕೊಂಡು ಆಹಾರ ಪದ್ಧತಿಯಿಂದ ಜೀವನ ಶೈಲಿಯಿಂದ ಪೂರ ಕಲ್ಪದ ಜನಾಂಗ ಅಂತ ಅವು ಈ ತುಳುನಾಡದ ಮೂಲ ಜನಾಂಗ. ಈ ಮೂಲ ಜನಾಂಗ ಇಲ್ಲಿ ಕೈ ತತ್ತಿಕೊಂಡು ನೆನಪಿದೆ ನಮ್ಮ ಇಲ್ಲಿ ಓಡಿಬಿಟ್ಟು ಮೂಲ ಜನಾಂಗಗಳು ಪ್ರಾಕೃತಿಕವಾದ ಸರಳವಾದ ಬದುಕಿನ ಈ ಪ್ರಕೃತಿ ತೋಜಲು ಕೊಟ್ಟು ನಮಗೆ ಒಂದು 13ಗಿಂತ ಒಂದು 1000 ಒಂದು ಸಾಮಾನ್ಯ ಕುಚ್ಚಿದೆ ಪುನಃ ನೀರು ಒಂದು ಬಂಡಾರಿ ಬರ್ತದೆ ನಂಗೆ ಒಂದು ಅರಿಯರ್ ಒಂದು ತಿಳಿಯರಿ ಪುನಃ ಮರ ಅರಿಯರ್ ಒಂದು ತಾರಾಯದ ನೀರ್ಲ ನೀರು ಒಂಜಿ ಉಪ್ಪು ಕೊಟ್ಟ ಬೆಳ್ತ ಕೊಡಿಟ್ಟ ಮೂರು ಸರ್ತಿ ಪಾಲಾದ ಮೂರು ಸರ್ತಿ ಅಗಿಲಕ್ಕೆ ಬಿಟ್ಟಿಗೆ ಆಯ್ತು ಸ್ವಚ್ಛತೆ ವಾ ದೇವಸ್ಥಾನಗಳ ಪೋಲಿ ವಾ ದಿಗೋಸ್ಥಾನಗಳ ಪೋಲಿ ನಾಟ ಏನು ಸರಳತೆ ನಂಗೆ ತೋಜದೆ ನಮ್ಮ ಹಿರಿಯ ಡೈರೆಕ್ಟ್ ಮನಸ್ಸು ಮಂತ್ರಜ್ಜಿ ಆಗಮಜ್ಜಿ ತಂತ್ರಜ್ಜಿ ವಿಚಾರ ದಾದ ಕಾಲಿ ಒಂಜಿ ಬಂಡಾರಿ ಮೂರು ಸರ್ತಿ ಕಲ್ತಿ ಬಿಟ್ಟಿಗೆ ಒಂಜಿ ಜೀವ ಒಂಜಿ ಶರೀರ ಕುಟುಂಬ ಒಂಜಿ ಅವು ಮುಕ್ತ ಆಗೋದು ಸೂಕ್ತ ಕೊಟ್ಟು ಮುಕ್ತ ಆಗೋದು ನಾಟ ಏನು ಸರಳ ಅಂಚನೆ ನಮ್ಮ ಮೂಲ ಜನಾಂಗದಲ್ಲ ದೈವದ ಮೋನೆಗೆ ಮನ್ನೂರು ಬರೆದು ಕಂಡೋಗು ಪುದಿನ ಕಂಡು ಒಂಜಿ ಜನ್ಮ ಮರಣದ ಸೂತಗಳನ್ನು ಬರೆದು ಅಗಲೇ ತಿಂದಿನ ಬಾಲ್ಯನ ಕೊಟ್ಟಿಲ್ಲಬಾರ್ದ ಮಾನೈನಕ್ಕೆ ಒಂದು ಸಂಧಿಪಾತ ತಯಾರು ಮಾಡಿ ಈ ಭೂಮಿಯಲ್ಲಿ ದೈವಾರಾಧನೆ ಪಡ್ಕೊಂಡು ಶಕ್ತಿನ ಕಟ್ಟು ನನಗೆ ಈ ಮೂಲ ಜನ ಇನ್ನು ತುಳುನಾಡಲ್ಲಿ ಬೆದೆದಕ್ಕೆ ನಮ್ಮೆಲ್ಲ ಕಥೆಗಳು ನನಗೆ ತಯಾರಾದಪ್ಪ ಆ ನನ್ನ ನೆನಪಿದೆ ಇನಿ ಪ್ರಶ್ನೆಗೆ ನಂಗೆ ಹೆಜ್ಜೆ ಬರ್ಕೊಂಡ್ಗೆ ಎನ್ಮನು ದೋಷವು ಬರ್ತದೆ ಎನ್ಮನು ದೋಷದ ದೈವಲ್ಲ ಮಗು ಇತಿಹಾಸ ಇರ್ತದೆ ಕೇಳ ಎನ್ಮನು ದೋಷ ವಾಜಿನ ದೋಷ ಬರ್ತೇವೆ ಬಂದ್ಮೇಲೆ 2000 ವರ್ಷದ ಪಿರಾವಡು ಕತ್ರಿನ ಬ್ರಹ್ಮಗಂತ ನೆನಪಿದೆಯವರು 2300 ವರ್ಷ ತುಳುಕು ಸ್ಥಾನಮಾನ ಈ ಭೂಮಿಲಿ ಈ ಮೂಲ ಜನಾಂಗದಲ್ಲಿ ಇರ್ತದೆ ಇನ್ನು ಸುಬ್ರಹ್ಮಣ್ಯ ದೇವಸ್ಥಾನ ಇತ್ತು ಕಟೀಲು ಉಪ್ಪು ಪುರಾಲ್ ಉಪ್ಪು ಅತ್ತದ ಈ ಕುಡುಪು ಉಪ್ಪು ಇಲ್ಲಿ ತುಳುನಾಡು
ತುಳುನಾಡಿನ ನೆಟ್ಲ ಪೂಯಿ ವಾವ ದೇವಸ್ಥಾನ ತುಳು ಕಾಂತಾವರ ಬತ್ತನ ತರೆ ದೈವ ದೇವರ ಬರುವಂತ ಶಕ್ತಿ ಗೋಚರ ಆದಿತ್ತು ನಾನು ಅಂತ ಮೂಲ ಜನಾಂಗದ ನೆನಪುದಿದೆ. ಮೂಲ ಜನಾಂಗದ ನಂಚಿನ ಸೊತ್ತು ಇಲ್ಲಿ ಯಾನ ದಾಯಕ ಮದುವೆ ಅಂತ ಕೇಳಿದ ಕಲ್ಪ ಈಗ ವಿಚಾರ ಒಂದಾದ ವಿಚಾರ ಕೊಂచెం ಕಟ್ಕೊಂಡ 2 ಕೋಟಿ ಸಲ ಕಟ್ಕೊಳ್ಳಿ, ಬಾರಿ ಪೊಗುಳ್ಳ ಕಟ್ಕೊಳ್ಳಿ, ಬಾರಿ ಬೇಗಲ ಕಟ್ಕೊಳ್ಳಿ. ಆಟ ಸಾಂಪ್ರದಾಯ ಕಟ್ಟು ಅಲ್ಪ ನಮ್ಮ ಇಲ್ಲಿ ಬಾರಿ ಇನ್ನು ಕೆಸರಕಲ್ಲ ಪಾಠ ಅಲ್ಪನೆ ನಿನ್ನ ಸಾಂಪ್ರದಾಯ ಹೆಚ್ಚಿನ ವಿಚಾರಧಾರ ಹೆಚ್ಚಿನ ಸಂಧಿಪಾತಾನ ಹೆಚ್ಚಿನ ಐನ ನೀತಿ ಹೆಚ್ಚಿನ ಅಂತ ನಂಗೆ ನಮ್ಮ ಇಲ್ಲಲ್ಲೇ ಒಂಜಿ ಬಂದಿನ ನಮ್ಮ ನಿತ್ಯ ನಮ್ಮ ಬಂದಿನ ಪೂಜೆ ಪೂಜೆ 4-5 ತಿಂಗಳು ಆನಾಗನೇ ಪೊಟ್ಟನ ಅಪ್ಪೆ ಕೆಲವು ಸಾಮಾನ್ಯ ತಯಾರು ಮಾಡ್ತಾರೆ. ಐದು ಜೀರಿಗೆ ಬೋಡು, ಐದು ಬೋಡು, ಐದು ಬೆಂದ್ರಮಂಡೆ ಬೋಡು, ಐದು ಅಂಚ ಬೋಡು, ಇಂಚ ಬೋಡು ಬಂದಕ್ಕೆ ನಮ್ಮ ಖಾಲಿ ನಮ್ಮ ಇಲ್ಲಿ ದಾನ ಕೊಡ್ತಾದಕ್ಕೆ ಅಂತ ದೇವಸ್ಥಾನ ಕಟ್ಕೊಂಡೆ, ಈಗ ಪೈಂಟ್ ಕೊಡ್ಕೊಂಡೆ, ತಗಡು ಕಟ್ಕೊಂಡೆ, ಪೊರ್ಲು ಕೊಡ್ಕೊಂಡೆ, ಮೂಲೆ ಉದಾಹರಣೆಗೆ ನಂಗೆ ಅನೇಕ ಜಾಗಗೆ ನಾನು 10-20 ವರ್ಷ ಪೋಯಿನೇ ನಮ್ಮ ಹಿರಿಯರು ನನಗೆ ಮನೆ ಪೋಯಿನ ನಮ್ಮ ಹೊಸ ತಲೆಮಾರು ನನಗೆ ಈ ಜೋಗ್ಲಿಗೆ ಮಾತ್ರ ದೈವಾರಾಧನೆ ಹೆಚ್ಚಿನ ಮಟ್ಟು ನಾನು ಇಲ್ಲಿ ಗೊತ್ತಲಾರದು. ಇನ್ನು ಕಟ್ಟೋಣಂತೂ ದಾನ ಮಾಡ್ತಾರೆ. ಆ ಬಪ್ಪುಗೂ ಅಲ್ಪ ಖುಷಿ ಆಗೋದು ಅಂತ ಬಪ್ಪುಗೂ ಕೂಡ ಇದೆ ನಿಯಮ. ಆ ನಿಯಮ ಹೆಚ್ಚಿನ ಉಪ್ಪು ಇನ್ನಿತ ಅಲ್ಪ ಉಲಾಯಿ ಗಿರೆಗೆ ಆ ಉಜ್ಜಾಲ ನೆನಪಿ ಹೋಗಿ ಉಜ್ಜಾಲ ಆಯುಧ ಒಂದು ಬೇರೆ ತೀರ ಬರಲಿ ಅಂತ ಐಕೆ ವಾಹನದ ಹೂಬೋಡು, ಐಕೆ ಏನು ತಾರಾಯಿ ಬೋಡು, ಐಕೆ ಹೆಚ್ಚಿನ ಎಣ್ಣೆ ಎತ್ಕೊಂಡು ಏರು ಹೊಟ್ಟು ಕಟ್ಟು, ಏರು ಹೊಟ್ಟು ಬಿರಿಪುಡು, ದಾದ ಹುಟ್ಟು ಕಟ್ಟು, ದಾದ ರೀತಿ ಇದು ಚಾಕ್ರದಾಗಲಿಗೆ ಮಾತ್ರ ಬೋಡ ಇಲ್ಲ. ಮೂಲ ಪ್ರತಿ ಊರಿಗೆ ಸೇರಿದ ಆಗಿಲ್ಲ ಬಪ್ಪುನ ಕಟ್ಟೆ ಹೆಚ್ಚಿನ ಪರವರ್ಗ ಹೆಚ್ಚಿನ ಬಾಗಿಲಿ ಉಪಯೋಗ ಹೆಚ್ಚಿನ ಅತನ ಹೆಚ್ಚು ಅವು ಕಟ್ಟುಪಾಡು ರೀತಿ ನೀತಿ ಒಂದು ಮಾತು ನಂಗೆ ತಿಳಿದು ದೈವಾರಾಧನೆ ನಮ್ಮ ವಸ್ತು ಅಂತ ಖಾಲಿ ಒಂದು ಐನ ಮನ್ಪನಂಚಿನ ಗುರಿಕಾರದಲ್ಲಿ ಚಾಕ್ರದಾಗಲನ್ನ ವಸ್ತು ಮಾತ್ರ ಇನ್ನೊಂದು ದಾಯಿಯಿಂದ ನಮ್ಮ ಅಗ್ಲೇ ತಿನ್ಕೊಂಡು ಆಹಾರ ಕೊಡ್ಬೇಕು. ಓರ್ವ ನಮ್ಮ ಈ ಹಿರಿಯರಿಗೆ ಈ ಮೂಲಭೂತ ಸಂಸ್ಕೃತಿ ಮೂಲ ಜನಾಂಗವೇ ಈ ಒಂಜಿ ಬೇರೆ ಪಿರಬರ್ತದೆ ಈ ವಿಚಾರಧಾರೆ ಕೊಡೋರ ಬರ್ತದಿಲ್ಲ ಅಂತ ನಮ್ಮ ತುಳುನಾಡು ಬುಡುಬಿತ್ತಲಾದ ನೆನಪುದಿಲ್ಲ, ಬುಡುಬಿತ್ತಲಾದ ನನಗೆ ನಮ್ಮ ಈ ಮಾತ್ರೆಗಳ ಜವಾಬ್ದಾರಿ ಯಾರು ಈ ಹೊತ್ತಿಗೆ ಕೊಡಿ ಮೂಲ್ಯ ಬಂದು ಅಡಿಗೆ ಜಾತ್ರೆ ಮುಗಿದ್ರಿ ಅತ್ತು ನಮ್ಮ ಕೈನ ಪ್ರತಿ ಒಂಜಿ ವಿಚಾರಧಾರೆಲ್ಲ ನಂಗೆ ತಿಳಿದುಕೊ ಈ ಭೂಮಿನ ಕಟ್ಟಿನಾಗ ಒಂದು ನಿಸ್ವಾರ್ಥವಾದ ಈ ಭೂಮಿನ ಕಟ್ಟದೆ ಇನ್ನು ನಿಜವಾಗಲೂ ನಮ್ಮ 1 ವರ್ಷದ ಪಿರವಕ್ಕಿಯಲ್ಲ ಅಂತ ಮೂಲ ಅಸ್ಪೃಶ್ಯತೆ ಇದ್ದಾನೆ. ಒಂದು ಅಸ್ಪೃಶ್ಯತೆ ಕೋಟಿ ಜನ ಕಾಲವಲ್ಲ ಸ್ವಲ್ಪ ಅಸ್ಪೃಶ್ಯತೆ ಇದ್ದಾನೆ ನೆನಪಿದೆ. ಕೋಟಿ ಜನ ಎಲ್ಲ ಬಡವಲತೆ ಇಲ್ಲ ಉಲಾಯಿಕೊಳ್ಳೋದು ಕೊನಸನ್ನು ಮಂತಂದ್ರೆ ಅನೇಕ ಜಾಗದಲ್ಲಿ ಗುಂಪದ ಮೂಲ ಜನಾಂಗದಲ್ಲಿ ಸೈನಿಕರು ಬೊಕ್ಕ ಮಲಮಲ ಕಮಾಂಡರ್ ನಕಲಾದ ಊರಾಲಿಂದ ನಂಚಿನ ಇತಿಹಾಸ ಮತ್ತು ಮೂಲ ಜನಾಂಗದ ನೆನಪಿದೆ. ಅಸ್ಪೃಶ್ಯತೆ ಓರು ಭಕ್ತನ ಕೇಂದ್ರ ಒಂದು ದೇವ ನಿರ್ಮಿತ ಪ್ರಕೃತಿ ನಿರ್ಮಿತ ಒಂದು ಇದರಲ್ಲಿ ವ್ಯವಹಾರಿಕ ತಂತ್ರೋದಾದ್ರೆ ಸುತ್ತಮುತ್ತದ ರಾಜಮನೆತನಗಳು ಮತ್ತು ಪೂರ್ಣ ರೂಪ ಐದು ಇತ್ತನಂಚಿನ ಕೆಲವು ಸಾವಕಾಶ ಮಾತ್ರ ಈ ಊರಿಗೆ ಬರ್ತದೆ. ಮೂಲ ಭೂಮಿ ಮಾತ್ರ ಬದುಕು ಮಲಮಲ್ಲ ಜಾಗೃತಿ ನಮ್ಮ ಮೂಲ ಜನಾಂಗದ ಮೂಲ ಅಸ್ಪೃಶ್ಯತೆ ಬರ್ತದೆ ಹೊಸ ರೂಪವನ್ನು ಸೃಷ್ಟಿ ಮಾಡ್ತದೆ. ಉಳಂಗೊಳಗೆ ಲಕ್ಷಣಗಳ ಹೊಂದಾಣಿಕೆ ಮಾಡ್ತದೆ. ಸಾಧಾರಣವಾಗಿ ಈ ರೀತಿಯ ಒಂದು ಹೊಂದಾಣಿಕೆ ಅಸ್ಪೃಶ್ಯತೆಯ ಪಟ್ಟಣವನ್ನು ತಯಾರು ಮಾಡ್ತದೆ. ಇನ್ನು ಬೊಗ್ಗೆರ ಬಗ್ಗೆ ಬಂದ ಕಟ್ಟಿನೇ ಕೂಡ ಇಲ್ಲಿಗೆ ಅಭಯ ಹೋಗಿ ಮೂಲ ಜನಾಂಗದ ಕಟ್ಟಿನ ಬಬ್ಬು ತೂಪನಮ್ಮ ಅದನ್ನ ಮೂಲ ಜನಾಂಗದ ಕಟ್ಟೋಗಿ ಭಾರ ಮಾಡೋದು ಎಡೆಂತ ಬೇಗ ಅಂತ ಏರ್ದಾಗ್ತದೆ ಇನ್ನಿಲ್ಲ ನಮ್ಮ ಇಲ್ಲಲ್ಲಿ ಬಂದಿನ ಪುಂಜಿ ಹೋಗಿ ಬಯಕೆ ಆದ ಹೋದಾಗ ಸ್ವಲ್ಪದ ಮೂಲ ಜನಾಂಗದಲ್ಲಿ ಪುಂಜಿ ಬರ್ತದೆ. ಕರೆಗೆ ಎಣ್ಣೆ ಬಾರದು ರೋಡು ಕಡಲು ಹೋಯಿನ ಕಪ್ಪಲ್ ತೆಂದೆರ ಹೋಯಿನ ಬಂದಿನ ಪುಂಜಿ ಕೊಟ್ಟೋಡು ಪೆದ್ದುಬಲ ಮಾನ ಬಣ್ಣದ ಆಶೀರ್ವಾದ ಕೊಡ್ದ ನನ್ನ ಕಣಪ್ಪು ಇನ್ನು ಅಂಚಿಕರು ಈ ದೇವರಿಂದ ತೂಕನಂತಿನ ಮೂಲ ಜನಾಂಗ ಇನ್ನು ಐದು ಬೇರೆ ಕೊಟ್ಟ ಮತ್ತು ಇನ್ನು ಅನೇಕ ಜಾಗದಲ್ಲಿ ನಮ್ಮ ಇಲ್ಲಲ್ಲಿ ಮಗ್ನ ಆಗಿತ್ತಲ್ಲ ಆ ಇಲ್ಲದ ಮಗ್ನಲ್ಲಿ ಜನ ಎದುರು ಮೂಲ ಜನಾಂಗದಲ್ಲಿ ಪೊಂಜಿಯು ಎದುರು ನಡ್ಕೊಂಡು ಬರ್ತದೆ. ಇಲ್ಲದ ಕಾಕೋಡು ಪುಟ ಇಲ್ಲದ ಕಾಕನಂತಿನ ಪೊಂಜಿಯು ಇಲ್ಲಿ ಪಿರಕೊಂಡಾಗ ಮಗ್ನ ದಾರೆ ಇಲ್ಲಡೆ ಹೋಗಿನಾಗ ಈ ಪೊಂಜಿಯು ಪುಟ ಗೋಡು ಬರ್ತದ ಶಾಸ್ತ್ರ ಒಂಜಿ ಮೂಲ ಜನಾಂಗದ ಪೊಂಜಿಯನ್ನು ಮೌನೆ ತಗೊಂಡಾಗ ಅವು ಒಂಜಿ ದೇವರ ಲಕ್ಷ್ಮೀನ ತೂವಿನಂತಿನ ಇತಿಹಾಸ ತೋಜ ಅನೇಕ ಜಾಗದ ಮೂಲ ಜನಾಂಗದಲ್ಲಿ ಇನ್ನು ಬಾಲಿಗೆ ಕೆಲವು ಜೀವನ ಮರಣ ಹೋರಾಟದ ಬಾಲಿನ ಆಸ್ಪತ್ರೆಗೆ ಕೊಟ್ಟಂತೆ ಒಂದು ಅಪ್ಪೆಡ ಕೊಡ್ತವ್ರ ಕೈ ಕೊಟ್ಟು ಕೈ ತೆಗೆದುಕೊಂಡಾಗ ಆಯುಷ್ಯ ಪೂಜೆ ಆಗ್ತದೆ ಇತಿಹಾಸ. ಇನ್ನು ನಮ್ಮ ಇನ್ನು ಐದು ಮಾತ್ರ ಇಲ್ಲಿ ದಾನ ಅಂತ ಕೇಳ್ತಾ ಇದ್ದೆ. ಇನ್ನು ಐದು ಬೇರೆ ಬೇರೆ ರೂಪಗಳು ಇಲ್ಲಿ ಸುವಾಸನಿ ಪೂಜೆ, ಉಪ್ಪಚ್ಚಿ ಪೂಜೆ, ನಮಕ್ಕಿ ಪೂಜೆ ನಿರ್ಮಾತ ಮಂತದ ಯಾರು ಇಲ್ಲಿ ಹೋಯ್ನಲ್ಪ ಮಾತ್ರ ಪುರಾಣ ಟಿಕೆಟ್ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಸರಳವಾಗಿ ದೈವಾರಾಧನೆ ಹೆಚ್ಚಿನ ಮಾಡ್ಕೊಂಡು ಮಲ್ಲ ಪಟ್ಟಿ ಗೊತ್ತಿರುತ್ತೆ ಪರಿಹಾರದ ದಾನ ಕೊಡುಗೆ ಅಂದಾಗ ಗ್ರಾಮ ದೈವ ಜಿಲ್ಲೆಯ ಸೇವೆ ಕೊಡಲಿ 5 ಮುಖ ಮಲ್ಪದಲ್ಲಿ ಮೂಲಭೂತ ಜನಾಂಗದಲ್ಲಿ ಕುಟುಂಬಗಳು ದಾನ ಬಟ್ಟಿ ಪೆಟ್ಟಿಗೆ ಜನಗಳಿಗೆ
ದಾನ ಬಂದು ಬೆಟ್ಟಿಗೆ ಸಸಾರ ನೆನಪಲ್ಲಿ ದಾನ ಬಂದು ಬೆಟ್ಟಿಗೆ ದಾನ ಮಂದಿ ಭಕ್ತನ ಕೊಪ್ಪುನ ಕ್ರಮ ಆಚೆಗೆ ಹೋದ ಅರಿವರಿಗೆ ಕೊರಡು ಎಲ್ಲೇ ಬಂಗಾರ ಕೀಲು ಮಾಡುದು ಒಂದು ತುತ್ತಾಯ್ತ ಮಾಡುದು 5 ಕೊರಡು ಈ ಭೂಮಿ ನಿಂತಿನ ಶಾಪವನ್ನು ನೆತ್ತು ಕಲಿಕೊಂಡು ಒಂದು ಹಕ್ಕಿತ್ತನ್ನು ನಾನು ಮೂಲ ಜನಾಂಗ ಮಾತ್ರ ದಯಮಾಡಿ ಮೂಲ ಜನಾಂಗ ಈ ಕಂಟ್ರೋಲಿಗೆ ಮತ್ತು ಈ ಭಾರತ ಸಂಸ್ಕೃತಿನೇ ಸೃಷ್ಟಿ ಮಾಡ್ಕೊಂಡು ಐದಾದೇ ಬಟ್ಟೆ ಲೋಹತ್ಮಕದಂಚಿನ ಜಯಸ್ವಾಂತ ಸೆಲೆತ ಈತನ ಪುಣ್ಯಭೂಮಿ ತುಳುನಾಡು ಈ ತುಳುನಾಡಿಗೆ ಇಷ್ಟನಂಚಿನ ವಿಚಾರಧಾರೆಯನ್ನು ಮತ್ತು ಗುಣತಿತ್ತಿನ ನಗರದೊಳಗೆ ನಾಗರಿಕತೆ ಪ್ರಕೃತಿದೊಳಗೆ ಸಂಸ್ಕೃತಿನ ಕಟ್ಟಿನಂಚಿನ ಮೂಲ ಜನಾಂಗ ಇನ್ನು ಪ್ರತಿ ಒರಿಯದಲ್ಲ ನಮ್ಮ ಆಲೋಚನೆ ಮಾಡ್ಕೊಡಿನಿ ಇನ್ನು ನಮ್ಮ ಸಮಕಾಲೀನ ದೈವದ ವಿಚಾರ ಪಟ್ಟದ ಸುಖಕ್ಕೆ ದಯಪ ನಮ್ಮ ಹಾಲ ನಂಗೆ ಇಂಥ ಕಾರ್ಯಕ್ರಮ ಮಾಡ್ತಾನ ನಮ್ಮ ಈ ಕಾರ್ಯಕ್ರಮ ಮಾಡ್ಕೊಂಡಾಗ ಮೂಲೆ ನಂಗೆ ಕೆಲವೊಂದು ವಿಚಾರ ಮಾಡುತ್ತೆ ದೀಪ ಗೊತ್ತಾದ ಪ್ರಾರ್ಥನೆ ಕಾರ್ಯಕ್ರಮ ಅವಡೇಳಿ ನಮ್ಮ ಪ್ರಾರ್ಥನೆ ಆಯ್ದ ದೀಪ ಗೊತ್ತಾಗ ಅಂತೀನಿ ನಂಗೆ ತಿರುಗ ಅನುಭವದ ಕೊರತೆ ಬಟ್ ಮೂರು ತತ್ತು ಒಬ್ಬೇ ಕಾರ್ಯಕ್ರಮ ಆಗಲ್ಲ ಅದಕ್ಕೆ ಮತ್ತು ಕುಲ್ಲಿಯನ್ನು ತುಳಿದಾಗಿರೋದಕ್ಕೆ ಪ್ರಾರ್ಥನೆ ದೀಪ ಏಪ ಗೊತ್ತಾವ ದೀಪ ಸ್ವರೂಪ ಗೊತ್ತದ ನೇಗ್ಲ ನಮಗೆ ನಾರಾಯಣ ರೂಪ ತೋಜದು ಏನ್ ಗೊತ್ತಾಗ ದೀಪವು ಏನ್ ಪ್ರತಿಷ್ಠೆ ಏನ್ ಕೈ ದೀಪ ಅಂತ ಅದಕ್ಕೆ ಜನ ಕೊಡೋಣ ಆರಾಧನೆ ಕಾಟಕಲ್ಲೆಲ್ಲ ಒಂದು ಶಕ್ತಿ ನೋಡು ತೆರಪಾದ ಗೊತ್ತು ಅಪ್ಪ ಇಲ್ಲಿ ನಮ್ಮನೆ ಗೊತ್ತಾಗ ದೀಪವು ನಮ್ಮನೆ ಕೈ ಇನ್ನು ಇಚ್ಚಿತ್ತಿನ ವಿಚಾರಧಾರೆಯಲ್ಲಿ ಮಾತದಿಲ್ಲ ನಮ್ಮ ಆಲೋಚನೆ ಮಾಡ್ಕೊಂಡು ಮಾತೆಲ್ಲ ಯಾರು ಇಲ್ಲಿ ಪಾತ್ರ ಸಮಯ ಕಮ್ಮಿ ಇಟ್ಟು ನಾನೂರ ದೇವರ ಪಾತ್ರೆಗ ಈ ಪಪ್ಪುನ ಕಟ್ಟೋಣ ಕಟ್ಟೆಗೆ ಇಂಜಿನಿಯರ್ ವಾಸ್ತವ ಮಾತಲ್ಲಿ ಈಗ ಮಾತೆಲ್ಲ ಗುರಿಕಾರಲ್ಲ ಕುಟುಂಬದಲ್ಲ ಮತ್ತು ಮೂಲ ಜನಗಳು ಒಂದೇ ರೀತಿಯವರು ಹೆಚ್ಚಿನ ಪ್ರಾಕೃತಿಕವಾಗಿ ವಸ್ತು ದೈವಗಳು ಐನೇ ಕೊಡಲಿ ದೈವಾರಾಧನೆ ಭಾರಿ ಸುಲಭ ಪ್ರಕೃತಿಗನೇ ವಸ್ತು ಸಿರಿ ಪಾಲ್ಗವು ನಮ್ಮ ತಾರೆಗಳು ಐದು ಕೊಂಡ ತಾರಾಯಿ ನಮ್ಮ ತಾರೆಗಳು ಇರೆ ಬಾರೆ ನಮ್ಮ ಇಲ್ಲವನ್ನು ಅಲ್ಲಿ ಬಾರೆ ನಮ್ಮ ಇಲ್ಲವನ್ನು ನಿನ್ನೆ ಕುಟ್ಟು ಅವರ ನಮ್ಮ ಇಲ್ಲವನ್ನು ಎಣ್ಣೆ ಸಾಮಾನು ಎಟ್ಟೆಂತ ಐದಕ್ಕೆ ಬಲಂತೆ ಸುತ್ತಿ ನಗಲಿದ್ದಾರೆ ನಮ್ಮ ಏಪಲ್ಲ ಬೆಮ್ಮೆರ ಸುತ್ತಿ ಅಂತ ಮಾತೆಲ್ಲ ಈ ಮಾತೆಲ್ಲ ಬೆಮ್ಮೇರು ಬಂಡಿ ಬೆಟ್ಟಿಗೆ ಕಾಲಿ ಸೆಟ್ನಾಗ್ಲಿಕ್ಕೆ ಇಲ್ಲವೇಗ ಮುಪ್ಪರಿಯಾಗತ್ತೆ ತುಳುನಾಡಿನ ಸೃಷ್ಟಿಕರ್ತೆ ಬೆಮ್ಮೇರೆ ತುಳುನಾಡಿನ ಪ್ರತಿಯೊಂದು ಆರಾಧನೆ ಬಿರೋಲ್ಲ ಬೆಮ್ಮೇರು ಬಂದಿನ ವಿಶೇಷ ಶಕ್ತಿಯನ್ನು ಬೆಮ್ಮೇರಿನ ರೂಪನೇ ಇಚ್ಚಾಗುತ್ತೆ ಯಾಕಂದ್ರೆ ಈಗ ನನ್ನ ಹಿರಿಯಾಗಲಿ ಗೊತ್ತ ರೀತಿ ಪ್ರಾದೇಶಿಕವಾಗಿ ಗೊತ್ತಿದ್ವಿ ಆಂದಲ್ಲ ನಮ್ಮ ದೀಪನಂಚಿನ ಒವೇ ಶಕ್ತಿ ಐತಲ್ಲ ಅವು ಉರುಪೆಲ್ಲಂತ ದೀಪಕ್ಕೆ ಮುಗಡತನ್ನ ತಾರಾಯಿದೆ ಜನನೇ ನಿಯಮ ಕೊಲತೆ ಬಂತು ನಾವು ಬುಕ್ಕ ಬಂದ ನಂಚಿನ ವೈದಿಕ ಪರಂಪರೆ ಬಂತು ನಾವು ಯಾನ್ ಬಿಟ್ಟು ವೈದಿಕತೆ ಕೊಂಚ ನನ್ನ ಅಗ್ಲೈನ್ ಮಂತೋದು ಪೂಜೆ ಅಂದ ದೈವಾರಾಧನದ ಕಲಟ್ಟು ಒಲ್ಲ ನಂಗೆ ಮಡಿವಾದಿ ಬಂಡಾರಿ ಮೂಲ್ಯದಲ್ಲಿ ಬೇತ ಒಂಜಿ ಕಟ್ಟನಾಗ ಮಾತ್ರ ನಮ್ಮ ಇಟ್ಟಿ ಪೇಟಿಗೆ ವಾದಿಯೋದ ಬ್ರಹ್ಮಕಲಸಲ ನಂಗೆ ಮನಗೋಲಿ ಐದಾದ ನಮ್ಮ ಇಷ್ಟ ಇಲ್ಲೋಕಲಿ ಇಲ್ಲೋಕಲಿಂದ ಕರ್ಪೇತು ಇಂಥದ್ದು ಮತ್ತು ದಾಯ ಇಲ್ಲೋಕಲಿ ಮಟ್ಟ ಇಂಥ ಆಪೇರು ಒಂಜಿ ಇಲ್ಲೋಕಲಿ ಮಟ್ಟ ದಾದ ಕರ್ಪೆ ಒಂಜಿ ವಿಶ್ವಕರ್ಮೆ ಮಾತ್ರ ಗೋಡೆ ವಿಶ್ವಕರ್ಮೆ ಒಂದು ಕೃತಿ ಪೂಜೆ ಮತ್ತು ಇಲ್ಲದ ಮುಟ್ಟಿ ಕೋರಿ ಕೈ ನಾಲ್ಕು ಮೀಟ್ಲು ಚೂಚು ನೆತ್ತೆರು ಕೊಟ್ಟಾದ ಬರ್ತದೆ ಇರೆಗೆ ಮಕ್ಕಳು ಮಾಡದಲ್ಲಿ ಗೊತ್ತು ಕೊಂಚಿ ಕೊರ್ಲೋಡಿದ್ರಲ್ಲಿ ಪೇರು ಸಮಯ ತೂತೊಂಜಿ ಪೇರು ಬೆಟ್ಟ ಬರ್ತದೆ ನಮ್ಮ ಐದು ಪೇರು ಬರ್ತು ಮಧ್ಯಾಹ್ನ ಉಂಟದು ಐದು ಕುಲ್ಲಿ ಬಿಟ್ಟು ಏರು ಕಂಪಿಲಿ ಏರು ₹4 ಬೇರೆಗೆ 40,000 ನಡೆ ಬಿಟ್ಟ ನಮ್ಮ ಸ್ಥಿತಿ ಮುಟ್ಟಿದ್ರು ಆತ ಮುಟ್ಟುದಲ್ಲ ಈಗ ನಮಗೆ ನಮ್ಮ ಇವರು ಪರವದ್ದಾಗಲಿತ್ತೆ ಇವ್ರದ್ದಾಗಲಿಕ್ಕೆ ಅಂತ ಬಬ್ಬನ ಆವರ ಇಂಜಿನ ನಿಖಲ ಅಂತ ನಮ್ಮ ಜೊತೆ ಗೊತ್ತಿದ್ವಿ ಬಬ್ಬನ ಏರು ಗೊತ್ತು ಬಬ್ಬನ ಆಯುಧ ಎಂಜಿನ ಬಬ್ಬನ ಸಂತಿ ಎಂಜಿನ ಬಬ್ಬನ ಕಟ್ಟುಪಾಡು ಎಂಜಿನ ಗೊತ್ತು ಜನ ದಯವಿಟ್ಟು ಬಂದು ನೀವು ದಾದವನ್ನು ಕೊಡ್ಕೊಂಡ ದೈವರು ಬರ್ಕೊಂಡು ಕೊಡುಕೊಳ್ಳುವಿಗೆದ ಅತ್ತೊಂದು ಖಾಲಿ ಏನ ಈತಿನ ಕೊರತೆ ಇಚ್ಚಿನ ಬರ್ಕೊಂಡು ನನ್ನ ವ್ಯಾಪಾರಿಕ ವ್ಯವಸ್ಥೆ ಸ್ವಲ್ಪ ಐದು ನಿಜವಾಗಲ್ಲ ನೇಮ ಮಾಡ್ಕೊಂಡು ನಾವು ನಿಯಮದ ರಿನೋವೇಷನ್ ಇರ್ತದೆ ಯಾರಿಗೆಲ್ಲ ಈತೆ ಬರ್ಕೊಂಡೆ ಬಬ್ಬನ ಕಟ್ಟೋಣ ಕೊಟ್ಟು ಕಟ್ಟು ಬರ್ಲಿಕ್ಕೆ ಬಬ್ಬನ ಕಟ್ಟೊಟ್ಟಿಗೆ ನಮ್ಮ ಹಿರಿಯರಿಗೆ ಈ ಮಂಗಡಿ ಇಂಥ ನಡೆಸುತ್ತದೆ ಎಂತ ಐದಾಗಲ ಕಟ್ಟುಪಾಡು ನಡಪಾದ నేను మాట్లాడి కొంచెం తెలియలేదు తప్పని కొంచెం భక్తుల ನಮ್ಮ ಪೂರ್ವಜರ ನೀತಿని ಕಟ್ಟುಗ ಹೊಸದ ತೋಡದ ಪರತ ನಿಗಿಪಾಡಾಗನೆ ಇನಿ ಎಂಟೆಂಟವರು ಅವಿನಿ ಮಾತ ಆಪಾದಕನೆ ನಮ್ಮ ಮಂತೊಂದು ಹೋಯಿ ಬಬ್ಬು ಇನಿ ಭಾರಿ ಖುಷಿ ಹೆಚ್ಚಿನ ಬಂಡ ಬೊಲ್ಲಿ ಬಂಗಾರ ಬಂಡ ಮಲ್ಲ ಗುತ್ತೇವ ಅನ್ನೊಂದು ಪೊರ್ಲೋಡಿದ್ದೆ ನಂಗೆ கொஞ்சம் ಕೆಂಚಿದ ಬಂಡ ಮಾತೆ ಕೊಂచెం ಪ್ರಾಕೃತಿಕ ವಸ್ತುವನ್ನು ಕೊಟ್ಟು ಅವ ಅವೇ ರೀತಿಯ ನಡಪವನ್ನು ದೇವಸ್ಥಾನ ಬಂಡಿ ಬಿಟ್ಟಿಗೆ ದಿನಟೋರ ಸಂಕ್ರಾಂತಿ ಸಂಕ್ರಾಂತಿ ಬಂಡಿ ಬಿಟ್ಟಿಗೆ ದಾಯಿ ನಂಗೆ ಗೊತ್ತು ಸಂಕ್ರಾಂತಿ ದಾಯಕವನ್ನು ಕೊಡೋದಕ್ಕೆ ಅಂದಾಗ ನಮ್ಮ ಭಕ್ತಿದ ಪ್ರತೀಕ ಸಂಕ್ರಾಂತಿ ಅಂತ ಹೋಗಿ ಬೇರೆ ತಿಂಗೋಡು ಬರೋದು ಮಾತ ಐದು ಮತ್ತು ಸುತ್ತಮುತ್ತ ಇನ್ನೊಂದು ದುಂಬು ಮತ್ತು ಕಣ್ಣದ ಬರಿತು ಗುಡ್ಡದ ಬರಿತು ಬೆಚ್ಚ ಜಾಗಲಿ ಇಂಚಿನ ಮಾಡ ಮತ್ತು ಬೊತ್ತೋಡು ತಿಂಗೋಡು ಬರ ಮತ್ತು ಗೋಪುರದ ಮುಖಾಂತರ ಅವರು ಜಿಲ್ಲೆ ಹೋಮ ದೀಪ ನೀಡ್ತಾರೆ ಒಂದು ಇನ್ನ ಬಲಗಡೆ ಬಂದ್ರೆ ಒಂದು ಇಲ್ಲನೆ ವರ್ಷಗಟ್ಟಲೆ ನಮ್ಮ ಗುರುತು
ಬೆಟ್ಟಿಗೆ ಇನ್ನೊಂದು ತೂಕೆ ಬರೋದು ಶ್ವಾಸ ನಮ್ಮ ಶ್ವಾಸ ಪವರ್ ಆ ಐದು ಬೋರ್ಡನ್ನು ತಿಳ್ಕೊಳ್ಳೋರು ನಮ್ಮ ಸಂಕ್ರಾಂತಿ ದನಿ ಸೇರಿದಾದ ಮುಲಾಯಿ ಮಾತಾಡಿಕೊಡು ಇದಕ್ಕೆ ನಂಗೆ ಮತ್ತು ಸ್ವಚ್ಛ ಮಾಡ್ಕೊ ನಮ್ಮ ಶರೀರ ನಮ್ಮದು ಉಂಡುನ ಬಟ್ಟಲೆ ಇಂಥ ಸ್ವಚ್ಛ ಮಾಡ್ಕೋ ನಮ್ಮ ಪಾದ ಕುಂಟುನ ಇಂಥ ಸ್ವಚ್ಛ ಮಾಡ್ಕೋ ದೇವಸ್ಥಾನಗಳ ಹಂಚಿನ ಸ್ವಚ್ಛ ವಿಚಾರದ ಮೂಲ ಹೆಚ್ಚಿನ ತುಳುನಾಡು ದೈವನೇ ಪ್ರಧಾನ ತುಳುನಾಡದ ದೇವತೆಗಳ ದೈವಲೇ ಸೃಷ್ಟಿ ಮಾಡ್ತಾನೆ ಐದಾರೆ ಪ್ರತಿಯೊಂದು ದೇವಸ್ಥಾನದ ಅಭಿಮುಖವಾದ ದೈವದ ಮುಂಜಾನೆ ನನ್ನ ರೂಪ ಪ್ರತಿಯೊಂದು ಕಟ್ಟುಪಾಡಲ್ಲ ಈ ದೈವ ಅಂಚಿನ ಬಬ್ಬುಗೂ ಕೈಲಿ ಕಡುತ್ತ ನನ್ನ ನಮ್ಮ ದೂರ ಪೋಯರಲ್ಲಿ ಬಬ್ಬುಗೂ ಕೈಲಿ ಕಡುತ್ತ ನನ್ನ ಮಧ್ಮಗಳು ಏನಲ್ಲಿ ಗಲಾಟೆ ಆಗಲಿ ಅಂಚಿನ ಮಾತ್ರ ಈ ವಿಚಾರಧಾರಗಳಿಗೆ ನಾನು ಕೇಟ ಕಠಿಣ ಕಟ್ಟುಪಾಡದ ನಿಯಮದೊಟ್ಟಿಗೆ ಬಂದ್ಕೊಡಾಗ ತುಳುನಾಡಿನ ದೈವಾರಾಧನೆ ನನಗೆ ಪ್ರಧಾನವಾದಿದ್ದಾರೆ ಐದು ಸಂಬಂಧಪಟ್ಟಂಚಿನ ಪ್ರತಿಯೊರಿಲ್ಲ ಮುಲ್ಪದ ಮೂಲ ಜನಾಂಗದ ಎಂದಿಲೆ ಹೀಗೆ ನಿಜವಾದ ನಿರ್ಮಾತ ನನ್ನದು ಒರ್ತದು ಬೋಲೆ ನನ್ನದು ತಲೆಮಾರು ಬರಲೆ ನಿಜವಾದ ನಿಗ್ಲೆ ಪೂರ್ಣ ಕುಟುಂಬ ಹೋಗವನಂತಿನ ದಿನ ನಾನು ಬರುವುದು ದಾಯಕೊಂಡ ಇನ್ನು ನಂಗೆ ಅವಶ್ಯಕತೆ ನಂಗೆ ಗುರುತು ಬೋತ ಮೂರು ಇನ್ನು ವಂಚಿ ಪ್ರಕೃತಿ ಉರಿಯೋಡು ನಾಂಡ ನಮ್ಮ ಜೋಗುಲು ನೆಮ್ಮದಿಗೆ ಬದುಕೋಡು ನಾಂಡ ನಮ್ಮ ಮೂರಿಡು ತೆಲಿಕೆ ಕರೆಕ್ಟ್ ಆಲೋಚನೆ ಜ್ಞಾನವು ಬರೋದು ನಾಂಡ ಮುಲ್ಪದ ಮೂಲ ಜನಾಂಗದ ಋಣಟು ನಮ್ಮಲ್ಲ ಈ ಪ್ರತಿ ಊರಿನ ಮುಲ್ಪದ ಮೂಲ ಜನಾಂಗದ ಋಣಟುಲ್ಲ ಆ ಋಣವು ಸತ್ತಾವಳಿಸಿದ್ದು ನಾಂಡ ಅಕ್ಕಳಿನ ಪ್ರತಿ ಕ್ಷಣದ ನೆನೆಕೊಂಡಿರಿ ವಾಯಿ ತೀರ್ಥಯಾತ್ರೆಗೆ ಕಾಸಿ ತೀರ್ಥಯಾತ್ರೆ ಓಡೆ ಹೋಗುತ್ತಲ್ಲಂತೆ ನಿಗಲೇದು ಕೊಡುವಂತೆ ಒಂದು ಎಲ್ಲಿಯ ಪ್ರಶ್ನಾಚಿಂತನದ ನಿಂತು ಕೊಡುವಂತಿನ ರೂಪ ಇನಿ ಏರ್ಲ ಜಾಗ ಮಾಡ್ತಿದ್ದೀರಾ ಮೂಲ ಜನಾಂಗದ ಕೈ ಕೊಡ್ತಾಯ್ತು ಆವತ್ತ ಆಶೀರ್ವಾದ ಬೆತ್ತೋನ್ಲಿ ಇನಿ ಪ್ರತಿ ಒಂದಿನ ಜೀವನ ನಂಗೆ ಆಗಿಲ್ಲ ಮಲ್ಲತ್ತೆ ಈ ವಿಚಾರಧಾರೆ ನಂಗೆ ಅಳವಡಿಕೆ ಇರಲಿಲ್ಲ ಎಲ್ಲಿಯ ಪುಸ್ತಕ ಬರೆದಿದ್ದೀನಿ ನಮ್ಮ ಹಿರಿಯರು ಎಂಚ ಬಾಳಿದ್ದೀರಿ ಎಂಚ ಬದುಕಿದ್ದೀರಿ ಎಂಚಿನ ಜೀವನ ಶೈಲಿ ನಮ್ಮ ಇಲ್ಲಂತಿನ ಹಬ್ಬ ಹರಿಸಿಗಳಿಂದ ನಿಮ್ಮ ಮಾತು ತೆರೆಯುವಲ್ಲಿ ನಮ್ಮ ದಾಯನಿಗೆ ಹಿಂಗರಿಗೆ ಕೂಡಲ ಪಂಡಿತರ ಸಮಯದ ಅಭಾವ ಒಬ್ಬೊಂದು ಕಡದ ಪೊಯ್ಯನ ಲಕ್ಷ ಮುಗಿಯೋದು ಭಾರತ ಮುಲ್ಲಿನ ಗೆದ್ದು ಮುಗಿಯೋದು ಮಲ್ಲಕ ದೇವಾರಾಧನದ ಕಲಕ್ಕೆ ಮಾತಾಗಿತ್ತಿಲ್ಲ ನಮ್ಮ ಸರಿಯುಳ್ಳೋಣ ಅಂತ ಕೇಳ ಪ್ರತಿ ವೈದ್ಯನ ತಪ್ಪದ ಪೇಟೆನ ಜಾಗದಲ್ಲಿ ಭಾರಿ ತಪ್ಪು ನಂಗೆ ದರಿವಾಡಿ ಗೊತ್ತು ನಂಗೆ ದೊಬ್ಬ ಗೊತ್ತು ಕೆಲವು ಜಾಗದಲ್ಲಿ ಪಕ್ಕದಿಂದ ಕಮ್ಮೂಲ ಕುಂಟು ದರಿಬಾಡ ಈ ಕುಂಟು ಬಾಡ ಸ್ಟ್ಯಾಂಡ್ ಕೈ ಕೊಂಚ ಕಾಲಿ ಮಂತದೆ ಏನು ವಿಕೃತ ಮಾಡ್ಕೊಂಡು ಐನ ಇದೆಲ್ಲ ನಮ್ಮ ತಪ್ಪ ಇಲ್ಲಿ ಕೊಂಚ ಬದುಕಿ ಇಲ್ಲ ದೈವ ಸರಿ ಹೋಲ್ಲ ದೈವ ಸರಿ ನಮ್ಮ ಸರಿ ಇಲ್ಲ ನಮ್ಮ ಇದು ಕೂತು ಜಾ ನಮ್ಮ ಈಗ ಸರಿಯಾಗಿ ಕೂತು ಜಾ ನಂಗೆ ನಮ್ಮ ಅಪ್ಪ ಸಂಸಾರ ನಮ್ಮ ಬೀಜ ನಮ್ಮ ಈ ದಾನ ಅಂತ ಈ ಒಂದು 5 ವರ್ಷದ ಈ ಒಂದು ತಲೆಮಾರು ಇದ್ರ ಅಂತ ಕೇಟ ಇನಿ ಇಂತನಂತಿನ ಏರಿಯಾಗಳಿಗೆ ಬಂದ ಜಾಗಿನ ಮಾರ್ನೆ ಒಬ್ಬರಿಗೆ ಪಾಲು ಪಟ್ಟನೆ ಕೇಸು ಕೂಪನೆ ಕೋರ್ಟು ಮಾಡ್ತಾನೆ ನೇನು ಬಿರೋರ ಜಾಗದ ಇಂಚಿತ್ತಿನ ರಾಜದ ಇವರು ಕೆಲವು ಜನ ಮಲಮಲ್ಲ ಭೂಮಿತನ ಜಾಗ ಇಲ್ಲ ಒಂದು ಅನಿಭವವನ್ನು ಕುದಿಸುತ್ತು ತಿರುಗಿದ ಜಾಗ ಇದನ್ನ ಪರಿಸ್ಥಿತಿ ಆಗ್ತದೆ ವಲಸರಿ ಜಪ್ಪತ್ತೆ ಓಲಲ್ಲ ಸರ್ಕಾರಿ ಜಾಗದ ಸುದ್ದಿ ಜಾಗ ವಲಸರಿಗೆ ಹೋದುಂಟು ಬಲಿಗಿಯರ ಜಾಗ ಐತಿ ಬಲಿಗಿಯರ ಜಾಗ ಐತಿ ಪರಿಸ್ಥಿತಿ ಕೂಡ ನಮ್ಮ ಎತ್ತದ ಔಷಧಕ್ಕೆ ಖಂಡಿತವಾಗಿ ಶಿಕ್ಷೆ ಮುಂದೆ ಉಂಟು ದಯಪಡ ದೈವ ಗೊತ್ತಿಲ್ಲ ಅವು ಏನುಂಟಲ್ಲ ಇನ್ನ ಚಟ್ಟ ಕಟ್ಟಿ ಮಾಡ್ಕೊಡತ್ತಾವು ಕೊರ್ನಂಚಿನ ಅಪ್ಪನೆ ಮನಕ್ಕೆ ತಾವಂತ ಗಾಲಿಗೆ ನಾವಂತ ದುರ್ಗದಿ ಚಾವಂತ ಪನ್ನವು ಪರ್ಲೇಕ ಮಂತ್ರಿ ಇರುತ್ತಲ್ಲ ಐನ ಬಾಯಿಗೆ ನಾವು ತತ್ತೀನಿ ಬಾ ಪುರ್ತುಲತಿ ಕಟ್ಟದನಲ್ಲ ಬಾ ಪುರ್ತುಲು ನಮ್ಮ ಇಲ್ಲ ಕೊಂಚಿ ಬೆಂಗೇರಿ ಕುಣಗನ ಒಂದು ಕಟ್ಟೋದ ಬೇಕು ಜೋಗ್ಲಿ ಬುಧವಾರದ ಕುಣಗನ ಕಟ್ಟೋದು ಕುಣಗಲ್ಲ ಸ್ವಾಮಿ ಬಂಬೋದು ಕನ ನೀರು ನೀರುನಾಗ ಅವು ನಿಕ್ಲೆ ಎದ್ದು ಬಂತು ಬೇಲೆ ಬಂತು ಐದಾರು ಯಾರು ನಿಕ್ಲೆಗಳ ಬರ್ತನೆ ಸುಖದ ಕೆರೆ ಕೊಡೋದು ಓಲವಲ್ಲಿ ದೂರದ ದೇವಸ್ಥಾನ ಜನಸೇನ ದೇವಸ್ಥಾನ ಪೂಜೆ ಕೊಟ್ಟನೆ ಓಲ ದರ್ಶನ ನಡೆ ಹೋಗ್ನೆ ಓಲ ಸ್ವಾಮಿ ನಡೆ ಹೋಗ್ನೆ ಇಕ್ಕಿ ನಿಕ್ಲೆಗೆ ಕಷ್ಟ ಬಂದ್ರೆ ನಾನು ಆಗ ಓಡಲ್ಲ ಈ ಮನ್ನದ ಬದುಕು ನಾ ಪರ್ಮಿಷನ್ ಇಟ್ಟಂತೆ ಇದರಿಂದ ವಾಸನೆಗಳ ಪುಟ್ಟಿನ ಸಾಧ್ಯ ಐತಿ ಒಂದು ಗ್ರಾಮ ಸುಖವನ್ನು ಜಾಗ ಸುಖ ಬರಲ್ಲ ಅಂತ ಶಕ್ತಿ ನಿಗ್ಲಕ್ಕೆ ಅಮ್ಮ ಇದು ಮಿಂಚಿನೊಂದಿ ಕೊಂಚ ಕಳ್ಳಕೋಟೆ ಕರ್ಬದ ಮೇಲೆ ಹೊರತುಕೊಂಡ ನಿಖಲ ಬಲದ ಸಂಘಟನೆ ಐದು ಬಲದ ಕಣನಿ ಹೋಗ್ತಿದ್ರು ಸಾಕು ಸನ್ಮಾನ ಹಾಕ್ಲೆ ಕೊಡ್ನ ಆ ಪಕ್ಕನ ಕೊಟ್ಟಿದ್ದು ದಾಯ ಬರ್ತಲ್ಲ ನಿಖಲೆ ಉತ್ತರ ಕೊರಿಯಲು ಸಾಧ್ಯ ಉಂಟ 5 ಗುರುತಿನ ಕಲಗಾರನಿಗೆ ಕಮ್ಮಿ ಆಯ್ತಿನ ಸೊಪ್ಪು ಕೊಟ್ಟು 3 ಸುಖ ನಡಂತಿಗೆ ಹೋಗುಣಂತಿನ ಕೊಂಚ ಪಾಪಿ ಜನಾಂಗನ ಮಾತ ಐದಾದ್ರೆ ನಿಖಲೆಗೆ ನೆನಪುದಿಲ್ಲ ಹೆಚ್ಚಿನ ಕಷ್ಟ ಜೀವನ ಕಷ್ಟ ಹೋಗ್ಬಿಡು ನನ್ನ ಕೊಂಚ ಗ್ರಹಗತಿ ಸರಿಯಾದ ಬಂದು ಹೋಗ್ಬಿಡು ಕಷ್ಟದ ಬಗ್ಗೆ ನಮ್ಮ ಓಡೋಡಿ ಹೋದ್ರಿಗೆ ಏನಂತಿ ಕಪ್ಪನ ಮಟ್ಟಿಗೆ ತರನೀರು ಕರನೀರ್ದಿಲೆ ಎನ್ನ ಕೊಲಿಕೆಜ್ಜನ್ನ ಬಂಗಾರಿನ ದೆತ್ತಗಳೆಲ್ಲ ಬಸ್ಬೋದು ಮಲ್ಲೆ ಇದಕ್ಕೆ ಮೇಲೆ ಬಾಲಿಗೆ ವನಸು ಕೊರಡು ನಿಂತಿನ ಓಡೋಡಿ ಜನ ಸೇರ್ತಾರೆ ಕಪ್ಪನ
ಬಾರಿನಿಂದ ಬಬ್ಬನ ಕೊಟ್ಟು ಬಾರಿನಿಂದ ಒಂಜಿ ಆ ಪುರಿ ಆ ಬಾಲ್ಯದ ಬಾಯಿಗೆ ಮಾಡಲಿ ಸಂಬಂಧ ಬೆಳೆಕೊಂಡು ನಮ್ಮ ತುಳುನಾಡಿನ ಕಟ್ಟು ಓಲಬಹುದು ಬಾಲಿಗೆ ಕೊಟ್ಟಿನ ಓಲ ಅಕ್ಷರ ಜ್ಞಾನ ನಿಕ್ಲೆಗೆ ಅಕ್ಷರ ಜ್ಞಾನ ಬಬ್ಬನ ಜಗಲಿಟ್ಟು ಗುರುದು ಬೆಂತಲ ಬಂದು ಬಬ್ಬು ಈ ಕೊಟ್ಟು ನಿತ್ಯ ಹೊರತು ಬರಲಾಯಿ ಅದನ್ನ ನೀನು ಕಟ್ಟು ಬರಲಾಗ ಋಣುಕಲಿ ಬಬ್ಬು ಕೈ ಬಿಡ ಯಾಕಂದ್ರೆ ಅವು ಶಕ್ತಿಲಿ ಉಪ್ಪುನೇ ನೆಟ್ಟುಬೋಡದೆ ಪ್ರಾದೇಶಿಕವಾದ ಸೀಮೆ ಗ್ರಾಮವು ಕುಟುಂಬದ ಜಾಗದ ಬೇರೆ ಬೇರೆ ಮಾತ್ರ ಇಲ್ಲಿ ಇಲ್ಲ ಮಾತ್ರ ಇಲ್ಲಿ ಅನೇಕ ಜಾಗದಲ್ಲಿ ಮಾತ್ರ ದೇವಗಳು ಮಾತ್ರ ಲಕ್ಕದ ಜಾಗಕ್ಕೆ ಅಷ್ಟ ಮಾತ್ರ ಜೀವನ ಸರಳ ಬಂದಲೇ ದೇವರ ಮುಗುಲ್ನಾಗೆಲ್ಲ ಪಾತ್ರದ ಮಾನವ ಮಾತ್ರ ಇನಿ ಅನೇಕ ಜನ ಮುಗುಲ್ನಾಗೆಲ್ಲ ಮಾಯಾ ಪಾತ್ರದ ಸರಿ ಕಾರಣ నేను మాకు సరిగా బబ్బునేది రూపొందాలి అది జాతరకు బతుకు బిన్నెరు రూపొందంది ప్రతి నేమ అది పడియాడి కొట్టునంత నేమ ಬಿರಿಪುನಾಡಿ ಇತ್ತನಾಗ್ಲೈನ ಸುತ್ತ ಹೋಗ್ತಲೇ ದಯಪಡಿ ಅನೇಕ ಜಾಗಗಳಲ್ಲಿ ಮಾತ್ರ ನೇಮ ಏರಿಕೆ ಚಾಕರಿ ತಗಲಿಲ್ಲ ಬ್ಯಾಂಡ್ ತಗಲಿಲ್ಲ ನಿಗ್ಲೆಟ್ ಗೊತ್ತು ಕೂಡ ಕಾರಪಾಲ ಪಟ್ಟಂಚಿನ ಇಡರ ಇಚ್ಚಿನ ತಲಪಟ್ಟ ಪಟ್ಟಂಚಿನ ಮೆರಕಟ್ಟ ಪಟ್ಟಂಚಿನ ಅಡಿ ಪಟ್ಟಂಚಿನ ಕಾಂಬೋಡಿ ಬಾಯಿಂಚಿನ ಬಾಂಬೋಡಿ ಪಟ್ಟಂಚಿನ ದಂಡೆಮಲ್ಲ ಇಚ್ಚಿನ ಐನ ಸುತ್ತು ನಂಗೆ ಗೊತ್ತು ಐಕ ಪಾರ್ವಂಚಿನ ವಸ್ತು ಇಚ್ಚಿನ ಅಂತ ನಂಗೆ ಗೊತ್ತು ಕೊಡು ಐಕ ಪಾರ್ವಂಚಿನ ಪ್ರತಿ ವಸ್ತು ನನಗೆ ಗೊತ್ತು ಕೊಡು ಒಂದು ಪಡಿಯಾರಿ ಕೊಟ್ಟು ಪಡಿಯಾರಿ ಕೊಟ್ಟು ಇಚ್ಚಿನಂತ ಬಾರಿ ಜನಕ್ಕೆ ಗೊತ್ತು ఇది ఒవ్వే నెట్ల ಬೇನಾದ ಸಂಬಳ ಕೊಡ್ಕೊಂಡು ಅಂತಿನರಿ ನಾವು ವಿಚಾರ ಕೊಡ್ಕೊಂಡು ದೈವದ ಅಂತಿನ ಅಂತ ಕೇಟ ದೈವಕ್ಕೆ ಸುರುವೇ ಪಡಿಲಂತ ದುಃಖನೇ ಮಾತು ನಾವು ಅವು ದೈವಾರಾಧನದ ಕಟ್ಟಡ ಅಂತಿನ ಅಂದ್ಕೊಂಡ ಅನೇಕ ಜಾಗಗಳಲ್ಲಿ ಕಟ್ಟನಾನಿ ಬಿಗಿತದ ಗುಣಾತನಲ್ಲ ಉಂಟು ಕೆಲವು ಏಕಾದ ಆ ಗುಣಸಂದ್ರವರು ದೈವವನ್ನು ಇವರಿಗೆ ಕಟ್ಟಣ ಸಿಕ್ಕುತ್ತದೆ ಅಂತ ಬಂಡಿ ಬೇಟಿಗೆ ಅವು ಕೊಡುತ್ತದೆ ಸತ್ತು ದೈವ ಕಟ್ಟಣ ಅಂತ ಬಂದ ಕಣನಿ ಜಂತದ್ದು ನಾವು ಅಪ್ಪೆಗೆ ಕಟ್ಟಣ ಕಟ್ಟಣ ಜನದ ಅಪ್ಪೆ ಅಮ್ಮೆ ಇಲ್ಲಿ ರಾತ್ರಿ ಬಗ್ಗೆ ಕುಂತೋಗ್ತದೆ ಕೊಂಚ ನೇಮಾಡಿಕೊಂಡು ಸುಲಭದ ವಿಚಾರ ಅಂತ ಇನ್ನಂಕ ಬಾರಿ ಐನ ತೂನಾಗ ಅದು ಅದನ್ನ ಐದು ಕೂಡ ನಮ್ಮ ಒತ್ತರೋಡು ನಾಟ ಈ ಸಂಸ್ಕೃತಿ ಒಡೆಯೋರು ಈ ವಿಚಾರಧಾರ ಒಡೆಯೋರು ಐನ ದಿನ ಹೆಚ್ಚಿನ ಐನ ಬಣ್ಣ ಹೆಚ್ಚಿನ ನನ್ಗೆ ಗೊತ್ತು ಕೊಡು ಐದು ಮಾತು ಗೊತ್ತು ಕೊಡಲೇ ಹೆಚ್ಚಿನ ಇತ್ತನಲ್ಲ ಮಲ್ಲತಿ ಕಬ್ಬುನ ಮಂಡಳಿ ಪಾತ್ರೆ ವ್ಯತ್ಯಾಸ ಇತ್ತನ ಕ್ಷಮಕ್ಕೆ ಮಾತು ಕೊಡಲಿ ನಮ್ಮನ್ನ ಮಾತೆಲ್ಲ ಬಲ್ಲಿದ ಸಂಕುಲದ ಬಂಗಾರದ ಉಂಟಾದ ಭಾರತದಲ್ಲಿ ಬೇರೆಯವರು ಕಾಪಾಡಿ ವಾರದಿಂದ ಸಂಕಲ್ಪನ ನಮ್ಮನ್ನು ಈತನ ಐದರು ಕಾಪಾಡುವಂತಿನ ಬೇಲೆ ಆದಿ ಕಾಲಾದಿಗೊಂದು ಸಂಕ್ರಾಂತಿಗೊಂದು ಬಬ್ಬುಗಳು ಮೆರೆದುತ್ತಾನೆ ಈ ಭೂಮಿಯನ್ನು ನಂಗೆ ಬೆರೆದಿದ್ದರೆ ಜ್ಞಾನ ಪ್ರಜ್ಞೆ ಮೇಧ ಕೀರ್ತಿ ಗೌರವ ಆಯುಷ ಆರೋಗ್ಯ ದೈವಭಕ್ತಿಯನ್ನು ಕೊರದು ನಮ್ಮನ್ನು ಮಾತಿರಲಿ ಬಂಗಾರದ ತಂದೆ ಬೇರೆಯವರು ಬಬ್ಬು ಕಾಪಾಡುತ್ತೇನೆ ನನ್ನ ಪಾತ್ರ ವ್ಯತ್ಯಾಸ ಒಂದು ವಿಚಾರ ಬಾರಿ ಸ್ಪಷ್ಟ ತಮ್ಮಣ್ಣ ಶೆಟ್ರೆ ಇನಿ ಬಬ್ಬು ಸ್ವಾಮಿನ ದಾದ ವಿಚಾರದ ಕೆಂಡ ಜಾತಿ ನೀತಿದ ಸೌಹಾರ್ದತೆ ಗುಳೆಯುವ ಶಕ್ತಿ ಇರ್ತಂದ್ರೆ ಬಬ್ಬು ಸ್ವಾಮಿ ಜಾತಿ ನೀತಿದ ಸೌಹಾರ್ದತೆ ಗುಳೆಯಿನ ಶಕ್ತಿಯ ಬಬ್ಬು ಸ್ವಾಮಿ ಒಂದು ಎಲ್ಲೇ ಒಂದು ಎರಡು ಉದಾಹರಣೆ ಬಂದ ಒಟ್ಟಾದ ಬಂದ್ಬೇಕಂದ್ರೆ ಒಂದು ಉದಾಹರಣೆಗೆ ನಾವು ನೀತಿ ಕಟ್ಟಲು ಬರ್ತಿರೋ ಸತ್ಯ ನಮ್ಮ ಬಬ್ಬು ಸ್ವಾಮಿ ಇನಿ ಒಂದು ಕೆಂಡ ಬಬ್ಬು ಸ್ವಾಮಿ ನನ್ನೊಂದು ಒಂದು ಕೇಂದ್ರ ಕುಜಿ ಪೂಜಾರ್ಥ ಪೊದು ಶಿವಲಿಂಗದ ಲಿಂಗರೂಪಾದ ಬೆಳಗಿನ ಶಕ್ತಿ ಒಂದು ಕೇಂದ್ರ ಕಟ್ಟಿಗೆ ನಟ್ಟಿಲ ಪೂಜಾರ್ಲನ ಒರುವಾದ ಕೊನೆಯ ಶಕ್ತಿ ಅನ್ನೋದು ಕೇಂದ್ರ ಬಬ್ಬು ಸ್ವಾಮಿ ಇಂಚಿದ ಪ್ರೋತ್ಸಾಹದ ಉದಾಹರಣೆ ನಮ್ಮ ಕುರಂದು ಹೋಲಿ ಅಂಚಿತ್ರ ಶಕ್ತಿದ ಬಗ್ಗೆ ಯಾರು ನಮ್ಮ ಪಾತ್ರಕತೆ ಕೇಂದ್ರ ಇಲ್ಲಿ ಕೊಡಗು ಬಣ್ಣವರಿಗೆ ನಿಲೆಟ್ಟು ಗುಳೆಗಳ ಹಚ್ಚಿದ ಮಮಲ್ಲ ಶಕ್ತಿ ಒಂಜಿ ಮರಗಿಲ್ಲ ಅಂದಾಂಡ ನಟ್ಟಿಲ ಪೂಜಾರ್ಲನ ಕೊಡಗಿ ಮರಗಿಲ್ಲ ನಮ್ಮೊಟ್ಟಿಗೆ ಉಂಡು ಇಂಚಿತ್ರ ಪೂರ್ತಿ ಬಾರಿ ಪೊನ್ನುಡು ನಮಗೆ ಪಾತ್ರಕತೆ ಮತ್ತೆ ತಮ್ಮ ಶೆಟ್ಟಿಗೆ ಸುಲ್ಮೀನು ಸಂದಾಯಿತ ಮತ್ತೊಂದು ದಮಯತೆ ಎರಡು ಪಾತ್ರ ನನ್ನ ಪಾತ್ರದ ದುಂಬು ಪೇರಿಗೆ ನಾನು ಎರಡು ಪಾತ್ರ ದುಂಬು ದಮಯತೆ ಒಂಜಿ ಶಬ್ದ ಪಾತ್ರದ ಅದನ್ನು ಕೇಂದ್ರ ಸತೀಶ್ ಕುಂಪಲ 25,000 ಮಲ್ಲ ಪರವರು ಕೊಂಡು ಬಂದರೆ ನನಗೆ ಜೋರು ಹಿಂಗೆ ಚಾಟಿ ಕೊಟ್ಟರೆ ಆಯ್ತು ಒಟ್ಟಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಚೆನ್ನಕೇಶವರನ್ನ ಒಟ್ಟು ಬಿದ್ದರೆ ಕಡೆ ಆರು ನಿಖಲ ದೇವಸ್ಥಾನಕ್ಕೆ ಬಲೆ ಒಂದು ಯಾತ ಮಲ್ಲ ದುಡ್ಡು ಯಾನು ಪರವರು ಕಾವಂದೆರಡಕ್ಕೆ 70 ಕೊಟ್ಟು ಚಿಂತನ ಬೇರೆ ಮಲ್ಪೇಂದ್ರ ಬರ್ತೀರಿ ಅನ್ವಿತ ವೆಂಕಟೇಶ್ವರ ಮಾಲಕೇರಿ ರಡ್ಡಿ ಚಕ್ರಮತ ಬೈತಿದ್ದಾರೆ 35,000 ರಡ್ಡೆ ಚಕ್ರ ಗೊರೊಂದಿಲ್ಲ ಒಂದು ಮಲ್ಲ ಅನ್ವಿತ ಎಲೆಕ್ಟ್ರಿಕಲ್ಸ್ ಮಾಲಕೇರ ನಮ್ಮ ಒಟ್ಟು ಉತ್ಪನ್ನ ಚಿಂತನ ಸ್ವಾಮಿ ಬಬ್ಬು ಸ್ವಾಮಿ ಅಂಚನೆ ತನ್ನಿ ಮಾಣಿಗ ಅಂಚನೆ ಪರಿವಾರ ಎಂಟನ ಅಜ್ಜೆ ಗುಡಿಗೆ ಮಾತಿರಲ್ಲ ಸತ್ತುಲ್ಲ ಮುಮ್ಮುಡಿದು ಕರೆ ಬರ್ತಾರ ಎನ್ನ ಕಾಪಿ ಕಾಡ್ಗ ಮಣ್ಣು ಪಂಡ ಎನ್ನ ಅಪ್ಪೆಯಲ್ಲಿ ಪಲ್ಪನೋಚಿ ಬಾಂಧವ್ಯ ಆನೆ ದೆಯ್ಯ ಮುಟ್ಟಲ್ಲ ಯಾರಿದೆ ಎಂಟು ಹಿರಿಯರು ಮುಟ್ಟ ಅಗತ್ಯ ಮಸ್ತ್ ಹಿರಿಯರು ಎನ್ನ ಒಂದು ಓಟದ ಬಗ ಮಾತ ಕಣ ನೀಡಿದ ಅಜ್ಜ
ಅಂಚನೆ ಮಾತ್ರ ಸ್ವಲ್ಪ ಸಂಗ್ರಾಮ ಪಾತ್ರೆ ಆತ ಭಾವೋದ್ವೇಗ ಬೇರೆ ಪಂಡ ಬಪ್ಪು ಸ್ವಾಮಿ ಕೂಡ ಅಂತ ಉಲೈತಿ ಸಾಕಿದ್ರೆ ಆ ಉದ್ವೇಗತೆ ನಮ್ಮನೆ ಬರ್ಕೊಂಡು ಅಂಚಿದ ಪೊರ್ಲಕಟ್ಟದ ಪಾತ್ರೆ ಸ್ವಲ್ಪ ಸಂದರ್ಭ ಮತ್ತೊಂದು ಇನಿ ಸರ್ ಒಂದು ನಿಮಿಷ ನಮ್ಮ ನವೀನ್ ಕುಂದಾರ್ ಸರ್ 50,000 ಮಲ್ಲಪ್ಪನವರು ಇಲ್ಲಿ ಕರೆಸಿರಿ ಅವೇನೆ ನಮ್ಮ ದುರ್ಗಾಟನ ಕಟ್ಟಿ ಕೊರೊಂದಿಲ್ಲರಿ ಅದಕ್ಕೆ ಮಲ್ಲ ಸ್ವಲ್ಪ ಸಂದೇಹ ಮಾತ್ರವಲ್ಲ ಇದು ಮಾತ್ರ ಅಂತೆ 50,000 ಇದ್ರ ದಂಡ 2 ಏತ್ತು ಮಂದು ಕೊರಿಯರ ಸಾಧ್ಯ 6 ಮಂದು ಕೊರಿಯರ ಮಲ್ಲ ಭರವಸೆ ಕೊಡ್ತಾರೆ ಅದೇ ಮಲ್ಲ ಸ್ವಲ್ಪ ಇರ್ತಾರೆ ಇದಕ್ಕೆ ಖಂಡಿತವಾದ ಬಪ್ಪು ಸ್ವಾಮಿ ಕೈ ಬಿಡೆಯಿಂದ ಬರೆದು ಇರ್ತದೆ ಕಣ್ಣಿಗೆ ಮೂಲ 12 ಕೊಡುವುದಿಲ್ಲಕ್ಕೆ ನಮ್ಮ ಈ ಊರು ಕುಡಿದು ಪರಗುರುದು ಬಂಜಿದ ಗುಜರಾತ್ ಬೇಗ 7 ಕಡೆಲ್ಲ ಅಪ್ಪೇಲ್ಪೇಟೆ ಪೋಪಣ್ಣಲ್ಲ ಒಂಜಿನ ಗಂಧ ಪತ್ತದ ಪೋಪಣ್ಣ ದಯ ಗಂಧ ಪತ್ತದ ಪೋಪಣ್ಣ ಬಪ್ಪು ಸ್ವಾಮಿ ಒಂಜಿನ ಗಂಧ ಇತ್ತು ಅಂತ ಈಗಲೇ ಖಂಡಿತ ಸುಖ ಮುಖದ ಸಾಧ್ಯತೆ ಹೋಗಿ ಮಾಡ್ತೀನ ಅಂಚಿತ್ತಿನ ಅರೆಗೆ ನಮ್ಮ ನವೀನ್ ಕುಂದಾರಿಗೆ ಖಂಡಿತವಾದ ಬಪ್ಪು ಸ್ವಾಮಿನ ಕರಿಗಂಧದ ಹೊರಟು ನನಾದು ಮಲವಲ್ಲ ಆದ ಪಣವು ಆದ ಕೈಗೆ ದಿಂಜಲು ಊರ್ಕರ್ದು ಬರದೆ ನಮ್ಮ ಸ್ಥಾನ ತುಂಬು ಆಯ್ತು ಮಲ್ಲ ಮಟ್ಟದ ಈಗಲಿಗೆ ಸಕಾರ ಗುರುಪಿಲಕ್ಕೆ ಆವರಣ ಬಂದು ಮುಲ್ಪದ ಸರ್ವಶಕ್ತಿ ಎಲ್ಲ ಯಾರು ಪ್ರಾರ್ಥನೆ ಮಾಡ್ತಾರೆ ಅದರ ಸಭಾಧ್ಯಕ್ಷದ ಪಾತ್ರ ಶಿವಪ್ಪನದ್ದು ಬೇರೆ ಅವರು ಅಜ್ಜದವರು ಇದ್ದಾರೆ ದಿನೇಶ್ ಇದ್ದಾರೆ 2 ಪಾತ್ರದಲ್ಲಿ ಸಂತೋಷದ ಬಂದಾಗ ಇನ್ನಿಂದ ಕಾಲಗಳು ಎಲ್ಲಿ ಜೋಗುಲಿಗೆ ಅತ್ತಂಡ ಯುವ ಜನತೆಗೆ ದೈವಾರಾಧನೆದಾದ ದೈವದ ಕಟ್ಟುಪಾದದಾದ ಕೋರ್ಗದು ಬಣ್ಣದಾದ ಕೊರಗಜ್ಜೆ ಬಣ್ಣದಾದ ಧರ್ಮ ದೈವ ಬಣ್ಣದಾದ ಒಂದು ಮಾತ ತೆರಿಪಾದ ಗೊಬ್ಬರ ಅವಶ್ಯಕತೆ ಉಂಟು ಯಾರ ಮುಂದೆ ಬಂದು ನೆಂಚಿನ ಎನ್ನೆಲ್ಲದ ಧರ್ಮ ದೈವ ಮಲರಾಯ ಬಣ್ಣದ ನೀತಿ ಒಂದು ಗುಲಿಗಜ್ಜನ ಎನ್ನೆ ಒಂದು ಮಾಗಣದ ದೇವರಾಗಿದ್ದ ಸೋಮನಾಥನ ಎನ್ನೆ ಒಂದು ಈ ಜಾಗದ ಬಪ್ಪುನಿ ಎನ್ನೆ ಒಂದು ಎನ್ನ 2 ಪಾತ್ರದ ಬಂಡ ಇನ್ನು ತುಳು ನಾಡದ ತುಳು ಸಂಸ್ಕೃತಿ ಒರಿಯೋಡು ನಮ್ಮ ಸಂಸ್ಕಾರ ಒರಿಯೋಡು ಹಿಂದೂ ಧರ್ಮದ ಸನಾತನ ಹಿಂದೂ ಧರ್ಮ ನಿಪುಣಂಚಿನ ಧರ್ಮ ಆಚರಣೆ ಹೋಮದ ದೈವ ಆರಾಧನೆ ಉಂಡ ದೈವಾರಾಧನೆ ಕಟ್ಟುಪಾಡದ ಆಧಾರದ ಕರ್ಮಗಳು ದಾದ ವಿಚಾರದ ಬಗ್ಗೆ ತಿಳಿಯುವಂಚಿನ ಅವಶ್ಯಕತೆ ಉಂಟು ಇದು ಕೆಲವಾದ ಜೋಗಲಿಗಲ್ಲ ಕೆಲವಾದ ಹೊಸ ಜೋಗನಿಗೆ ಗೊತ್ತಿಸಿ ಧರ್ಮ ದೇವರಾಜ್ಞ ನೇಮ ಕೊಲೆಗಜ್ಜರು ಹೋದ ಹಣ ಕೊಲೆಗಜ್ಜರ ನೇಮ ಬಂದು ಬಂದ ಕೆಲವರು ಕೊಲೆಗಜ್ಜರ ನೇಮ ಇದ್ದು ಕೊಲೆಗಜ್ಜರಿಗೆ ಹೋದ ಧರ್ಮ ದೇವರಿಗೆ ಮಾತ್ರ ನೇಮ ದುಂಬದ ಕಾಲರು ಒಂಜಿ ಎಕಡೆ ತಮ್ಮನ ಶೇಷ ಮಂಡಲ ಮೂಲ ಜನಾಂಗ ಅಸ್ಪೃಶ್ಯದಲ್ಲಿ ಒಂದು ಗುದ್ದು ದೇವರಿಗೆ ನೇಮ ಕೊಡುವುದರ 14 ಜಾತಿಗಳಿಗೆ ಒಟ್ಟು ಸೇರಿದ ಧರ್ಮ ದೈವದ ಸೇವೆ ಮಾಡಿಕೊಂಡಿದ್ದ ಕಟ್ಟುಪಾಡು ಇಲ್ಲ ಉಂಟು ಇನಿ ನಮ್ಮ ಮಂದಿನ ಅರ್ಥನ ಇದೇಕ 5 ವರ್ಷ 7 ವರ್ಷ ಇತಿಹಾಸ ಇದ್ದ ವಿಚಾರ ಮುಂದಿನ ನಿರ್ಬಾಧ ಗೋಪಿನಲ್ಲಿ ತಪ್ಪು ಮಂತ್ರಿ ಅಂತ ಅಸ್ಪೃಶ್ಯದ ಸೃಷ್ಟಿ ಆಗ್ತದೆ ಮನೆಯನ್ನು ಇಷ್ಟಪಟ್ಟು ನಮಗೆ ಏನು ಮಾರ್ಗದರ್ಶನವನ್ನು ಬರೆಯೋದು ಗೊತ್ತಾನ ಆಗಲ ಮಾರ್ಗದರ್ಶನದ ಸ್ವಾರ್ಥ ಇರ್ತಕ್ಕಂಥ ಆ ಮಾರ್ಗದರ್ಶನದಲ್ಲಿ ಸ್ವಾರ್ಥ ಇರ್ತಕ್ಕಂಥ ಈ ಸಮಾಜದ ಸ್ಪರ್ಶತೆಗೆ ಮುಂದೆ ಹೋಗುತ್ತಂದ್ರೆ ಆ ಕಾಲಗಳಿಂದ ಈ ಕಾಲ ಮುಟ್ಟದ ಆ ಕಟ್ಟುಪಾಡು ಉಳಿದು ಬಂದಿದ್ದು ನಾನು ನಿಜವಾದ ತುಳುನಾಡದ ಸಂಸ್ಕೃತಿಗೆ ಒಂದು ಮನೆಯನ್ನು ಇಷ್ಟಪಟ್ಟಿದ್ದೇನೆ ಇನ್ನು ಅನೇಕ ವ್ಯಕ್ತಿಗಳಿಂದ ಆಗಲ ಸ್ವಾರ್ಥ ಅನೇಕ ವ್ಯತ್ಯಾಸಗಳಾದ ತಮ್ಮನ್ನು ಸಿಕ್ಕ ಚಿಂತೆಗೆ ಹಣ ನಮಲವನಿ ಸನಾತನ ಹಿಂದೂ ಧರ್ಮದ ಧರ್ಮಾಚಾರ್ಯರಾದ ಒಂದು ನಿಜ ವಿಚಾರದಿಂದ ಇಡೀ ಬಬ್ಬುನ ಒಂದು ಕಾರ್ಯ ಆ ಒಂದು ದೇವಸ್ಥಾನ ಕೆಲವೇ ದೇವಸ್ಥಾನ ಇತ್ತು ಕೆಲವು ದೇವಸ್ಥಾನಗಳು ಬಂದರು ದೈವಗಳಿಗೆ ದೇವಸ್ಥಾನ ಇತ್ತು ದೈವಗಳಿಗೆ ದೇವಸ್ಥಾನ ಮಾತ್ರ ಇತ್ತು ಅಂಚಾಲೆ ಕೆಲವಾರು ನಮ್ಮ ಜೋಗ್ಲಿಗೆ ಕಲ್ಪಾದ ಕೊಡಾಕೊಂಡು 5 ಪುಂಜೋಲಿಗೆ ಮನೆಗೆ ಇಷ್ಟಪಡ್ತಾರೆ ಅಪ್ಪೆಲ್ಲ ಪಾಲ್ಗೊಂಡು ಜೋಗ್ಲಿಗೆ ಇದ್ದರು ಇಲ್ಲಿ ದೇವಸ್ಥಾನ ಉಪೋಪ ನಮ್ಮ ಶಿವನ ದೇವಸ್ಥಾನಕ್ಕೆ ಹೆಚ್ಚು ಸುತ್ತುವರೆದು ಜೋಗ್ಲಿಗೆ ಗೊತ್ತಿನ ಪುರುಷ ಸೋಮನಾಥೇಶ್ವರ ದೇವಸ್ಥಾನ ಹೋಗೋದು ನಾನು ಹೆಚ್ಚು ಸುತ್ತುವರೆದ ದೇವಸ್ಥಾನ ಹೋಗುವಂತ ವಿಚಾರಗಳು ಜೋಗ್ಲಿಗೆ ಗೊತ್ತಿನ ಪುರುಷ ಅಪ್ಪೆಲ್ಲ ಬಂದುಗಳು ಹಾಕೊಂಡು ಇಡೀ ಈ ಒಂದು ಜಾಗದಾಗ ಹೆಚ್ಚಿನ ಕೋಲವರ ದೇವಸ್ಥಾನವು ಮುಂದೆ ಜನರು ಪ್ರೀತಿಸಿದ ಕಾರ್ಯಾಧ್ಯಕ್ಷರನ್ನು ಮಾಡಿದೆ ಸಂಪೂರ್ಣವಾಗಿ ಸಹಕಾರ ಉಂಟು ಅನೇಕ ದೇವಸ್ಥಾನ ಒಂದು ನಮ್ಮ ದೈವದ ಸೇವೆಯನ್ನು ಮಾಡ್ತಾ ಬಂದಾಡ ಆಯ್ತು ಒಟ್ಟು ನಮ್ಮ ಸಂಸ್ಕಾರಗಳ ಒರಿಯುವುದು ನಮ್ಮ ಧರ್ಮದಾಲವನ್ನು ಕೊಡುವುದು ಬಂಡ ನಮ್ಮ ಹಿಂದೂ ಧರ್ಮದ ಜಾಗೃತಿ
ದೇವಸ್ಥಾನ ಸೃಷ್ಟಿಯಾಗುವುದು ನಮ್ಮ ಜೀವ ಐದು ಬರುವುದುಂಟು ಬಂದಣ್ಣ ನಮ್ಮ ಧರ್ಮ ಇದು ಜಾಗೃತಿ ಆಗುವುದುಂಟು. ಹಿಂದೂ ಧರ್ಮ ಇಲ್ಲಿ ಒವ್ವೇ ನನಗೆ ನಮ್ಮ ಧರ್ಮ ಮುಖ್ಯ, ಒವ್ವೇ ವಿಚಾರ ಆಂಡ ಹಿಂದೂ ಧರ್ಮ ನಮ್ಮ ಪುಟ್ಟ, ಹಿಂದೂ ಧರ್ಮ ನಮ್ಮ ಹೊರತೊಂದು ನೋಡು, ಹಿಂದೂ ಸಂಸ್ಕಾರ ಹೊರತೊಂದು ನೋಡು, ಐದು ಉಲಯದ ಜಾತದ ವಿಚಾರ ನಮ್ಮ ಮತ್ತೊಂದು ಬರುವುದು. ವಾರಿದ ಸಂಸ್ಕಾರ ವಾರಿದ ವಿಚಾರವನ್ನು ಹಿರಿಯಾಗಿ ಮರೆತು ಕೊಡ್ತಾರ ಐದು ವೈಭವ ಮುಗಿನ ಕೆಲಸ ಅವರು ಅಂಚಾರಿ ಗಾಂಧಿನಗರದ ಕಾಪಿ ಕಾಡು ಪ್ರದೇಶಗಳು ಆ ಬಬ್ಬುನ ಇಲ್ಲಿ ಹೊಸದು ದೇವಸ್ಥಾನ ಆಡುವುದಾಡ ಎಂದು ವೈಯಕ್ತಿಕವಾದ ಎಂದು ಸಂಪೂರ್ಣವಾದ ಸಹಕಾರ ಉಂಟು. ಪ್ರತಿ ಒಂದು ದೇವಸ್ಥಾನ ಎರಡಾಗ್ತಿನ ಸೇರಿ ಕೊರೊಂದು ಬೈದ ಹಣ ನೆಕ್ಕಿನ ನಮ್ಮ ಕೊರಪ ನಮ್ಮ ಉಲ್ಲಾದ ಉಗುಲ ಅನ್ಯೋನ್ಯ ಸಂಬಂಧ ದಯಾಗಿನ ಮಂಡ ಕೆರವೈಲಿ ಪುಣಂಚಿನ ಕೊರಮಡಿ ತುಮಂಚಿನ ಜಾಗಡಿ ಪುಣಂಚಿನ ಕೋಟವು ಒಂಜಿಕೊಂಡ ಬೇರೆ ವರ್ಷೋಡ ಗೊಪ್ಪಿನಂಚಿನ ಭಾಗ್ಯ ನಮ್ಮ ಇಲ್ಲ ಅಂಚಾದ ಕೋಟವುಗಳ ಎಂಕ್ಲೆಗಳ ಮಸ್ತು ಅನ್ಯೋನ್ಯ ಸಂಬಂಧ ವರ್ಷಕ್ಕೊಂದು ಇಲ್ಲೇ ಕೋಟವು ಬೇರೆ ಓದಕ್ಕೂ ಪ್ರಶ್ನೆ ಇರುತ್ತೆ. ಆಣ ಹಿರಿಯಾಗಿನ ಕಾರಣದಲ್ಲಿ ಮತ್ತೆ ನೆಚ್ಚಿನ ಒಂದು ಕಟ್ಟುಪಾಡುದಾರ ಅಂತ ಬಂದಾಗ ಕೊರಮಡಿ ತುಳಿ ಪುಣಂಚಿನ ಕೋಟವು ಉಲ್ಲದ ಜಾಗಡಿ ಬರ್ತದೆ ಮಲಯ ಬೆಟ್ಟದ ಆ ಜಾಗದಲ್ಲಿ ಒಂಜಿಕೊಂಡು ಬೇರೆ ಕೊಟ್ಟಿರುವುದರಿಂದ ಅವು ಎಂಕಿನ ಭಾಗ್ಯ ಬಂದ ವಿದ್ಯಾರ್ಥಿ ಮತ್ತು ಕೊಟ್ಟ ಆ ದೇವರ ಕೊಟ್ಟಿನ ಭಾಗ್ಯ ಆ ಕೋಟಗುರಿಗೆ ಕೊಟ್ಟಿನ ಅಂಚಿನ ಭಾಗ್ಯ ಅಂತ ನನಗೆ ಇಷ್ಟ. ಅಂಚಾದ ಕೋಟಗುನ ಈ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ನನ್ನ ಸಹಕಾರ ನನ್ನ ಕುಟುಂಬದ ಸಹಕಾರ ಐದು ಒಟ್ಟಿಗೂ ಎನ್ನಾತಿ ಸಂಪರ್ಕ ಮಾತ್ರನಲ್ಲ ಸಹಕಾರ ಡೆಪಾಸಿಟ್ ಮಾತ್ರ ನಾನು ಗುರಿಕಾದ್ರೆ ಬಂದು ಇಷ್ಟಪಡ್ತೇನೆ. ಎನ್ನ ಒಂದು ಆಸಕ್ತಿ ಒಂದು ಬಂಡ ಓಲ್ಲೆ ಪಾಡು ಓಲು ಇಂಚ ಜೀವನವರ ಆವನ್ನ ಇರ್ತೀನಿ ಅಂಚಿನ ಓವೇ ದೇವಸ್ಥಾನ ನಾವು ಮಾತೆಲ್ಲ ಸೇರಿದೆ ಓವೇ ಜಾತಿ ಬೆದರಿಸಿ ಮಾತೆಲ್ಲ ಬರೋದು ಒಟ್ಟುಡು ನಡ್ಕೊಂಡು ಆ ಮುಖಾಂತರ ಜೀರ್ಣೋದ್ಧಾರ ಮಕ್ಕಳನ್ನ ಮಾತೆಲ್ಲ ಕರೆಕ್ಟ್ ಸೇರಿಗ ಐದು ಸ್ವಾರ್ಥ ಇಚ್ಚಿ ಮುದರ್ ಕೊಡ್ಚಿ ಆಂಡ ಹಿಂದೂ ಧರ್ಮ ಒಂದು ಸನಾತನ ಹಿಂದೂ ಧರ್ಮ ಒಂದು ಗಟ್ಟಿ ಅವರು ನೆಟ್ಟಿ ಸಮಾಜದ ನಮ್ಮ ಸೇವೆ ಮಾಡಿಕೊಂಡು ನಮ್ಮ ದೇವರ ತಾಕತ್ತು ಕೊಡ್ತೇ ಉಪಯೋಗ ಮಾಡಿಕೊಂಡು ಆಡಂಬರದ ವಿಚಾರ ಮುಖ್ಯ ಆಗ್ತದೆ. ಕಮಲಶೇಖರ್ ಪಂಡಿತ್ ಕೋರ್ಟನ್ನ ಆ ರೀತಿ ರಿವಾಜ್ ಉಂಡ ಅದು ನಮ್ಮ ತೆರೆಯುವುದು ಇನಿ ಹೊರಗಜ್ಜನ ವಿಚಾರ ತೆರೆದುಕೊಂಡ ಆ ವಿಸ್ತಾರ ಓದೊಂದು ಕೆಲವೇ ಸರಿ ಗೊತ್ತು ಆಂಡ ವಿಚಾರ ಒಂದು ಜಾಗ ಮಟ್ಟ ಈಗ ಗಾಂಧಿನಗರ ಮೂರು ಕೊರ ಕಾಪಿ ಕಾಡ ನಿಂತ ಇತಿಹಾಸದಾಗ ಹಿನ್ನೆಲೆದಾಗ ಜೋಗ್ಲಿ ಗೊತ್ತು ಕೊರಗಜ್ಜನ ಆದಿಸ್ತಲ್ಲ ಅಂದರೆ ಓದೋದಕ್ಕಿಂತ ಕೆಲವರು ಬಂದು ಕೂತಾರು ಯಾರೇನು ಒಪ್ಪುಜಿ ಕುತ್ತಾರ ಆದಿಸ್ತಲ ಆಗ್ತದೆ ಅಜ್ಜನ ಆದಿಸ್ತಲ ಗುರ್ದು ಗಂಡಿ ಕದ್ರಿ ಮಂಜುನಾಥ ದೇವಸ್ಥಾನದ ಮಾಯ ನೆಂಚಿನ ಕೊರಗಜ್ಜೆ ಬಂದು ಗಂಡಿಗೆ ಸೇರಿದ್ರು. ಗಂಡಿಗೆ ನಿಂತು ಬದಲಾವಣೆ ಪಂದ್ಯನ ಸಾಧ್ಯತೆ ಇಟ್ಕೊಂಡು ಪಂದ್ಯನ ಏಳು ಜಾಗದ ವರದೇನ ಇಟ್ಕೊಂಡು ಅಂಚಿನ ಹೋಗು ಐಕು ಒಂಜಿ ಗೊತ್ತಾಗ ಒಂಜಿ ಬೊಳ್ಳಿ ಗೊತ್ತು ಹೋಗುತ್ತಲ್ಪ ಒಂಜಿ ನಮ್ಮ ದೇವರಗಟ್ಟೆ ಒಂಜಿ ಮದನಗರದಲ್ಪ ಒಂಜಿ ನಮ್ಮ ಬೊಳ್ಳಿಯ ಸಾಧ್ಯ ಇಂಚೆ ಇಟ್ಕೊಂಡು ವಿಚಾರ ನೆಂಚಿನ ಒಪ್ಪುವಾಗ ಮಾತ ವಿಚಾರ ತುಂಬದ ಪೀಳಿಗೆ ಗೊತ್ತುಗೋಡು ಅಂಚ ಬಂದಲೇ ಮಾತ ವಿಚಾರ ಇಟ್ಕೊಂಡು ಮಾತೆಲ್ಲ ಒಟ್ಟಾದ ಈ ಒಂದು ದೇವಸ್ಥಾನದ ವಿಚಾರ ಒಟ್ಟು నేను ಮೂದೆಗಳು ಮಾತೆಲ್ಲ ಸೇರಿ ನಾವು ಮಲ್ಪಲ್ಲಿ ಸಂಪೂರ್ಣವಾದ ಸಹಕಾರ ಮಾತೆಲ್ಲ ಕೊಡ್ಬೇರೆ ಆ ಬಪ್ಪನ ಆಶೀರ್ವಾದ ನಮ್ಗೆ ಮಾತೆಲ್ಲ ಇಟ್ಕೊಂಡು ಐದೊಟ್ಟು ಈ ಕ್ಷೇತ್ರ ಪೂರ ಇಂಚಿನ ದೇವಸ್ಥಾನಗಳು ಭಾಗ್ಯದಿಂದ ಐನ ಮಾತ್ರ ನಾವು ಮಾತೆಲ್ಲ ಒಗ್ಗಟ್ಟಾದ ಗುರಿಗಾಲ ಒಂಜಿ ಮಾತ್ರ ಒಂದು ನಮ್ಮ ಮೂದೆಗಳು ಆಗ್ಬೋದು ಬಪ್ಪನ ಆಶೀರ್ವಾದ ಉಂಟು ಧರ್ಮ ದೈವಲಿನ ಆಶೀರ್ವಾದ ಉಂಟು ಸೋಮನಾಥ ದೇವನ ಆಶೀರ್ವಾದ ಉಂಟು ಮಾತಾ ಜನರ ಪ್ರೀತಿ ಉಂಟು ಇತ್ಯಾದಿ ಕೆಲವಾದ ಪ್ರಿಯ ಕೆಲವರ ಕೈಗೆ ಹೋಗುವಾಗ ಭಾರಿ ಖುಷಿ ಸಂತೋಷ ಉಂಟು. ಒಂದು ಆಯಗೊಂಡವರ ದೇವಸ್ಥಾನ ಭಜನಾ ಮಂದಿರ ಇರ್ತದೆ. ಆ ಭಜನಾ ಮಂದಿರ ಇಟ್ಕೊಂಡಾಗ 4,00,000 ರೂಪಾಯಿ ಮಾತ್ರ ಇದ್ದೀನಿ ಇಲ್ಲ ಯಾರಿಗೆ ಮಾತಾ ಮನೋಹರ ಉಳ್ಳೇದ ಒಂದೇ 4 ಲಕ್ಷ ರೂಪಾಯಿ ಕಲೆಕ್ಷನ್ ಆಂಡ್ 20 ಆಯ್ತು ತಿಂಗಳ ದೇವಸ್ಥಾನ
ಅಂಚನೆ ಇಂಚಿನ ಮಾತ ಕೆಲಸ ಮತ್ತೊಂದು ಹೋಯಿ ನಮ್ಮ ಬಾಬುನ ಆಶೀರ್ವಾದನು ಕೊಡೋದಕ್ಕೆ ಒಂದು ಮಾಗನ ದೇವರಿಗೆ ಸೋಮನ ದೇವರಿಗೆ ಧರೆ ಕೊಡ್ಕ ಒಂದು ಯಾನೆ ಅವಕಾಶಗಳನ್ನು ಹೊಂದಿಸ ಒಂದು ಸಂಪೂರ್ಣವಾದ ಸಹಕಾರ ಉಂಟು ಕುಡಾತ್ರನ್ನ ಸಹಪಾಠಿಗಳನ್ನ ಸಹಕಾರವನ್ನು ಕೊಟ್ಬಿಡು ಸರ್ಕಾರದ ವಿಚಾರಗಳು ಶಾಸಕರು ಬಂದಿರೋ ಮಾತನಾಗ ಕಮ್ಮಿ 80 ಲಕ್ಷದ ಎಸ್ಟಿಮೇಟ್ ಸರ್ಕಾರ ತಿಕ್ಕೊಂಡು ಈ ದೇವಸ್ಥಾನದ ಬಂದಿನ ವಿಚಾರ ಅಂಚಾದನ್ನ ಕೊರ್ಪೋರೇಷನ್ ಶಕ್ತಿನ ಬಪ್ಪು ಮಾತ್ರ ಕೊರ್ಪೋಡಿ 15 ಆರೋಗ್ಯ ಸುಖ ಸಂದರ್ಭ ಬರಬೇಕು ಅಂತ ಮಾಡ್ತಾರೆ. ಮತ್ತೊಂದು ಮಾತಾಡಿಲ್ಲ ಒಂದನೇ ಮಾತನ್ನು ಮುಗಿತಾರೆ. ದಿನೇಶ್ ಶ್ರೀಕುಲ್ನ ಗುರುತಿಬೇಕಾದ್ರೆ ಬಪ್ಪುಸ್ವಾಮಿ ಮಾತ ವಿಚಾರಗಳ ನೀತಿಲಿ ಪಕ್ಕ ಜಾತಿನ ಒಟ್ಟೊಟ್ಟು ಬದ್ದು ಬೈದಿರ ಮೊಬೈಲ್ ಶಕ್ತಿಯವು ಒಂಜಿ ಪೊರ್ತುಡು ಎಕ್ಕಲೆಗೆ ಮುಲ್ಪ ಸ್ಪರ್ಶ ಪಟ್ಟಿನ ಈ ನಿಲ್ಲಿಟ್ಟು ಒಂಜಿ ಪೊರ್ತುಡು ಎಕ್ಕಲೆಗೆ ದೈವ ದೇವರಿಗೆ ತೂತುಡರ ಅಲ್ಲ ಯಾಕಂದ್ರೆ ಸಾಮರ್ಥ್ಯದ ಪೊರ್ತುಡು ಕಾಡ ಪುರ್ಪಲ ತೋಡ ನೀರ್ಲ ಪತ್ರೆ ಈಗ ಲೆಕ್ಕನಲ್ಪ ಬರಪೇನ್ ಪತ್ರ ಬರ್ತ ಪಂಚಾಯತ್ ಚರ್ಚೆ ಇರ್ತದಲ್ಲ ಬಪ್ಪುಸ್ವಾಮಿ ಮಾತ್ರ ಅಂಚಿತ್ರ ಸತ್ಯ ನಮ್ಮ ಏನಿತ್ತ ಆ ಕಡಿಮೆ ಒರಟು ನಮ್ಮ ಉಳಿಯೋದಿಲ್ಲ ಇನಿ ಈ ಪಾತ್ರ ದಯಪಟ್ಟು ಬಂಡ ನನ್ನ ಏನು ಪಾತ್ರಗಳಿದ್ದೇನೆ ನಾನು ಒತ್ತೇ ಹೇಳೋದು ಶಿವಪಟ್ಟ ನನಗೆ ಮಾಪಲ್ ಕೊಡಿರಿ ದಯಪಟ್ಟು ಇರ ವ್ಯಕ್ತಿಗಳಿಗೆ ಅಪಾರ ಗೌರವ ಉಂಟು ಒಂಜಿ ಕಚ್ಚೂರು ದಂಚಿನ ಮೂಲ ಕ್ಷೇತ್ರದ ಆತ್ಮನ ಜವಾಬ್ದಾರಿಗೆ ತೆತ್ತನೋಡು ಬಂದಂಡ ಅವು ಸಾಧಾರಣ ದಕ್ಕಲಿಕ್ಕೆ ಸರಿಯಾಗಿ ತೀರಂದು ಅಂಚಿನ ಮಮ್ಮಲ್ಲ ಜವಾಬ್ದಾರಿಗೆ ತೆತ್ತೊಂದು ಇಲ್ಲಿ ಓಲು ನ್ಯಾಮನೇರಿಗೆ ಹಾಕೊಂಡ ಅಲ್ಪ ಪೋಂಡ ಅಲ್ಪ ಶಿವಪಟ್ಟಗಳಿಗೆ ಎಕ್ಕಲ ಕ್ಷೇತ್ರಗಳಿಗೆ ಯಾರಿಗೆ ಪೋಡೆ ಬಂದ ಹೋದು ಅಲ್ಪ ಯಾರ ಕಾಣಿಕೆಯನ್ನು ಪಾಡದ ಅಲ್ಪಂಜಿರೆ ಗದ್ದ ಪತ್ರ ಬರ್ತಾರೆ ಚಿತ್ರ ಮಮಲ್ಲ ಭಕ್ತಿ ಬಂಡ ಶಿವಪನಂತರು ಇತ್ತ ಗುರುಕಾರ್ಯದ ರಂಡು ಪಾಡ್ತಾರೆ ದಿನೇಶನ ಪಿದಾಡುವಿಗೆ ಅದಕ್ಕೆ ಆಗ್ತದೆ ಸಂಬಂಧ ಹೊಡೆದಿನ ಸೋಮನಾಥ ದೇವರ ಪಾದಗಟ್ಟಬಹುದು ಇಲ್ಲಿ ಮಹಾಗಣಪತಿ ದೇವರ ಪಾದಗಟ್ಟಬಹುದು ಅಚ್ಚ ನಮ್ಮ ಕುಲದೇವರನ್ನ ಭಗವಾನ್ ಬಪ್ಪುಸ್ವಾಮಿ ಅಂಚನೆ ಅರ್ಕ ಕಚ್ಚರಮಾಗಿ ದೇವಿನ ಪಾದಗಟ್ಟಬಹುದು ಬಹುಶಃ ಬಪ್ಪುಸ್ವಾಮಿ ದೇವಸ್ಥಾನ ಕೂಡ ಗಾಂಧಿನಗರಗಳ ಶ್ರೀ ಕ್ಷೇತ್ರ ಕಚೇರಿಗಳ ಬಹಳ ನಿಕಟವಾಗಿರುವ ಸಂಬಂಧ ಗಾಂಧಿಯ ಮಟ್ಟಿಗೆ ಬಹುಶಃ 30 ವರ್ಷದ ನೇತೃತ್ವನಾಗ ಒಂಚೂರು ಕಿರತ್ವನಾಗ ಆ ಶ್ರೀ ಕ್ಷೇತ್ರ ಕಚ್ಚೂರುಗಳು ಒಂದು ಹಿರಿಯ ಗುಡಿ ಗೋಪುರಾಧಿಸಿದ ಸಂದರ್ಭಗಳು ಅಲ್ಪದ ಹೊಸ ಕಮಿಟಿ ಪ್ರಮುಖ ಸಂದರ್ಭಗಳು ಉದಯ ಕ್ಷೇತ್ರಗಳು ಶ್ರೀ ವೇಗದಿಂದ ಉಳ್ಳ ಅರಣ್ಯ ನೆನೆಕೊಂಡು ಧರ್ಮ ದಯಪಟ್ಟ ಈ ಇಡೀ 5 ಜಿಲ್ಲೆಗೆ ಸಂಬಂಧಪಟ್ಟ ಒಂದು 2000 ಬಪ್ಪುಸ್ವಾಮಿ ಮೂಲ ಕ್ಷೇತ್ರ ಶ್ರೀ ಕ್ಷೇತ್ರ ಕಚ್ಚೂರುದ ಅಧ್ಯಕ್ಷ ಒಂದು ಭೂಮಿ ಮೂಜಿ ಸೇರಿಸಿನ ಸಂದರ್ಭಗಳು ಆ ಮೂಜಿ ಸೇರಿಸಿದ ಏಳು ಎಕರೆಗೊಂಡ ಬೈದ ಆ ನೆಲೆಟ್ಟು ಮಂಗಳೂರು ಪ್ರಪ್ರಥಮ ಅವನಿಗೆ ಭೂದಾನ ಮೊದಲು ಕೊಟ್ಟಿನಾರು ವಿವೇಕಾನಂದ ಉಳ್ಳ ಈ ಅರಣ್ಯ ತಮ್ಮ ಪ್ರಕಾರ ಸರಿಸ್ಕೊಡ ಅಂಚ ಪೂರ ಮತ್ತೆ ಹಿರಿಯ ನಗರು ತಿರುಪತಿ ನಗರು ಭಾರಿ ಕುರುಡು ಭಾರಿ ಬಪ್ಪುಸ್ವಾಮಿ ಬಗ್ಗೆ ಭಾರಿ ಸವಿಸ್ತರವಾದ ಬಾಧ್ಯ ಇದೆ ಒಂಜಿ ಬಪ್ಪುಸ್ವಾಮಿ ಬಂದಿಲ್ಲ ಎಂಗಳ ಜನಗುಡಿಗಳ ದೇವರಾದ ಕರೆಯ ಆಮೇಲೆ ಎಂಗಳ ಬಪ್ಪುಸ್ವಾಮಿ ಇಲ್ಲ ಪಟದ ಪೂಜೆ ಮಾಡ್ಕೊಂಡು ದೈವತ್ತು ಅದು ಸಾರ್ವಜನಿಕವಾದ ಪೂರ ಗುರ್ತು ಮಾಡಿದ ಮಾತ ಜನಾಂಗನು ಒಟ್ಟು ಸೇರಿಕೊಂಡು ಗ್ರಾಮ ದೇವಿಯರಿಂದ ತಪ್ಪವನ್ನು ಅಂಚಿನ ಪುಣ್ಯ ಪುರುಷ ಆ ತಪ್ಪದ ಕರಿಗಲ್ಲ ಏರು ಸ್ಪಷ್ಟವಾದ ಶಿಸ್ತುಬದ್ಧವಾದ ಇದೆ ನಂಬುದೇರ ಆಗ್ಲೇ ಗಮನ ಕೈಗೊಂಡಿದ್ದೀರಿ ಆ ನೆಲೆಟ್ಟು ಶ್ರೀ ಕ್ಷೇತ್ರ ಕಚ್ಚೂರದ ಪೂರ್ಣಾನುಗ್ರಹ ಈ ಬಪ್ಪುಸ್ವಾಮಿ ದೇವಸ್ಥಾನ ಕಾಪಿಘಾಟ್ ಗಾಂಧಿನಗರದ ಕೊಟ್ಕೊಂಡು ನಿರ್ದೇಶನ ಯಾರು ಇತ್ತೆ 1-2 ಗಂಟೆ ಇರ್ತೀನಂಜಿನ ನಿರ್ದೇಶನ ದೂರಾಗ ಬಪ್ಪುಸ್ವಾಮಿನ ಪುನರ್ ಬಂದು ಏನೋ ಕಾರ್ಯಕ್ರಮದ ತಪ್ಪಲೆ ಅವು ಆತ್ಮೀಯದ ಕೊಡು ನಾಟಕೀಯ ಭಾವನೆ ಪೇರಲ್ಲಿ ಇವಾಗ ಮೂಲವನ್ನು ವೇದಿಕೆ ತಂದಿದ್ದಾರ ನಾವೆಲ್ಲ ಇಂದು ನಾವೆಲ್ಲ ಒಂದು ಬಾಯಿನ ಮಾತ್ರ ಹತ್ತು ಆ ಕಾರ್ಯಕ್ರಮಕ್ಕೂ ಬರೋರು ಕಾರ್ಯಕ್ರಮವನ್ನು ಮಾತ್ರ ಅವು ಅನುಷ್ಠಾನ ಸಾಧ್ಯ ಆ ನೆಲೆಟ್ಟು ತೂನಾಗ ಇತ್ಯದ ಒಂದು ಗಂಟೆದ ಸಿಚುವೇಶನ್ ತೂನಾಗ ಆ ಡಬ್ಬಿಗೆ ಪೂರ್ಣ 25 ಅವು ಬಂದಾಗ ಅವು ಖಂಡಿತವಾದವು ನಮ್ಮ ಒಂದು ವರ್ಷದಿಂದ ಅವು ಏನೇ ಬದಿಕೊಳ್ಳಿ ಖಂಡಿತವಾದ ಶಿಲಾನ್ಯಾಸ ದೇವಸ್ಥಾನ ಆದ ಲೋಕಾರ್ಪಣೆ ಆದ ಮೂಲಕ ಆ ಶ್ರೀ ಕ್ಷೇತ್ರ ಕಚ್ಚೂರದ ಅಪ್ಪೆ ಅಂಜನೆ ಮಗ ಅಂಜನೆ ಅವರು ಕೂಡ ಪರಿಹಾರ ಜೀವನ ಪೂರ್ಣಾನುಗ್ರಹ ಈ ಶ್ರೀ ಕ್ಷೇತ್ರ ಬಪ್ಪುಸ್ವಾಮಿ ದೇವಸ್ಥಾನ ಉಳ್ಳಲ ಕಾಪಿಘಾಟದಲ್ಲಿ ರೂಪಾಯಿ ಬಂದು ಎಲ್ಲ ಅಧ್ಯಕ್ಷರು ಪಣವುಳ್ಳಿಕ್ಕೆ ಪಾಡ ನನಗಳಿಗೆ ಅವಕಾಶ ಮತ್ತು ರೂಪಾಯಿ ಬಂದ ಅಂತ ಹೇಳಿದವರ 5 ರೂಪಾಯಿಲ 10 ರೂಪಾಯಿಲ 1 ರೂಪಾಯಿಲ ಅವರು ಬಂದದ್ದು ಕೊಂಚ ಪಾಡದೆ ಖಂಡಿತವಾದ ಕೊಲೆ ನಮ್ಮ ಮಾತನ್ನು ಇಲ್ಲೇ ಕಾಣಿಕೆ ಉಪ್ಪಳು ಬಂದು ಬಲೋದು ಇಲ್ಲಿ
ಸ್ವಲ್ಪ ಸಂದೇಶ ಮಾಡ್ಬೇಕಿದ್ರೆ ಹೊರತು ಯಾಕಂದ್ರೆ ನಿಗಿರೋದು ವೇದಿಕೆ ಈ ಚಾವಾಡಿ ಇತ್ತೆ ದಾದಾತ ಬಣ್ಣ ಈಗ ಇತ್ತಾರದ ದಿನಮಾನ ಹೇಳಿದವರ ಮಾತಿರಲ್ಲ ಕೆಲವು ಬಚ್ಚನವರು ತಿರ್ತು ಓದ್ಕೊಳ್ಳೋದು ಕೆಲವೇನು ಉಳ್ಳಿ ಬಟ್ ಹೊಟ್ಟೆ ಅಡ್ಡಲ ಇದು ಹೊತ್ತು ಬಿಟ್ಟ ಎನ್ನ ಒತ್ತೆ ಕೊಡಾದ ಮುಂಚಿನ ಚಿತ್ರ ಶಿವಪ್ಪಣ್ಣಂತೂರಿಗೆ ಅಂಚ ಮಾತ ಭಿನ್ನಗಳಿಗೆ ವಿಶೇಷವಾದ ಗುರ್ಕರ್ಮದ ಬೇರೆ ಮತ್ತೆ ಮಸ್ತು ರುಚಿ ಹೇಳ್ತಾರೆ ಯಾರು ಒಂಜಿ ಹಾರ್ಟ್ಲಿ ಒಂಜಿ ಪಾತ್ರ ಪಂಡ ಬಯಕ ಬೇರೆ ದಾದ ಕೇಂಡ ಯಾರು ಮಸ್ತ್ ಕಡೆಗೆ ಶಿಲಾನ್ಯಾಸ ಮಾಡ್ಬೇಡಿ ಕೆಸರು ಕಲ್ಲು ಪಾಠ ಹೋಗುತ್ತೆ ಮಸ್ತ್ ಕಡೆಗೆ ಧಾರ್ಮಿಕ ಉಪನ್ಯಾಸ ಬರೆಯೋದು ಹೋಗುತ್ತೆ ನಮ್ಮ ಪೂರ ಕಡೆಲ್ಲ ಹೆಂಗೆ ತಿಕ್ಕಿದ್ರೆ ಬೇರೆ ಈ ಸಂಪ್ರದಾಯ ಎರಡಲ್ಲ ಇಲ್ಲಿ ಉಳ್ಳಾಲ ಕಾರ್ಮಿಕಾಡದ ಗಾಂಧಿನಗರದ ಮಣ್ಣಿನ ಸಂಪ್ರದಾಯ ಅತ್ಯಂತ ಅದ್ಭುತವಾದ ಸಂಪ್ರದಾಯ ಪರಿಹರಿಸ ಪಡೆದು ಯಾನ ಮಸ್ತ್ ವಿಚಾರದ ಕಥೆ ಕಲ್ಪನೆ ಅವಕಾಶ ಪತ್ರಿಕೆ ಏರ್ಪಡ ಎನ್ನ ಆತ್ಮೀಯ ಮಿತ್ರ ಸಂದೀಪ್ ಉಳ್ಳಾಲ ಸರಿ ಬರೋಡಿ ಹೇಳ್ತೀನಿ ಏನ ಎಗಳ ಊರುಡಿ ಎಗಳ ಮೀಟಿಂಗ್ ಆ ಮೀಟಿಂಗ್ ಕುರಿತು ಇಲ್ಲಿ ಪಾಲ್ಪೈತೆ ಅಂದ್ರೆ ಪಂಡ ಬಬ್ಬು ಸ್ವಾಮಿ ಪಂಡ ಏನ ಕುರಿತು ಬೊಬ್ಬಿನೇ ಅಂತೆ ಬಕ ಬದಲ ಎಕಡೆ ನಮ್ಮಣ್ಣ ಶೆಟ್ರಾವಡ್ ದಿನೇಶ್ ಶೆಟ್ರಾವಡ್ ಆ ಪಾತ್ರ ನೆನಪುದಿಲ್ಲ ನಂಗೆ ದೈವಸ್ಥಾನ ಪಡಿಸಾಕಿ ಉಲಯದ ಚಾಕ್ರಿದಗಳು ಮಾತ್ರ ಇದಕ್ಕೆ ಕಾರಣ ಆಗತ್ತೆ ಮಾತನೆಲ್ಲ ಉಲಯದ ಚಾಕ್ರಿ ಹಿಡಿದು ಬತ್ತಿನ ಉಲಯದ ಅಲ್ಪ ಪೂಜಿದ ನೀರಾವಡ್ ಧೂಪದ ಬಟ್ಟಲಾವಡ್ ಅತ್ತನ ಬಳಸನ ಅಲ್ಪ ಪನಿಯಾರ ಮಾತದ ಬಗೆಂತ ತಿರುಪು ನಮ್ಮ ಜವನರಿಗೆ ಬೋಡು ಅವು ಮತ್ತನ್ನ ಮಾತ್ರ ನಮ್ಮ ದೈವಸ್ಥಾನ ಕೊಡೆಯಲ್ಲ ಸಾಧ್ಯ ಆಗ್ಬಿಟ್ಟು ನಮ್ಮ ಯಾಪ ಎಲ್ಲಿದ್ದಾನೆ ಎಂದು ಮುಗಿ ತಿಂಗಳು ದುಂಬೆ ಈ ದೇವಸ್ಥಾನ ಖಂಡಿತವಲ್ಲ ಅವು ಬೇಗ ಮುಗಿತಲ ಸಾಧ್ಯ ಉಂಟು ನಮ್ಮ ಸಾಂಗ ಒಗ್ಗದ ಚಿತ್ರ ಹೊರತು ಬಯಲು ಬರೋದು ಒಂದು ಕಡೆಗೆ ಸ್ವಲ್ಪ ಸಂದೇಶ ಮಲ್ಪೇರು ಸಂದೀಪ್ ಉಳ್ಳ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರತಿನಿಧಿಸಿದ ಮಾತ್ರ ಬಿಡ್ಡಗಳು ಹೆಚ್ಚಿನ ಬಿಡ್ಡಗಳು ಗೌರವ ಬಿಡ್ಡಗಳು ಅಗತ್ಯತೆ ದಯಪಟ್ಟ ದೊಡ್ಡ ಕಾರ್ಯಕ್ರಮ ಇರ್ತದೆ ಕಲ್ತರ ಈಗಲೂ ಅಗಲಿಗೆ ಮಾತಿರಲಿಲ್ಲ ಒಂದೇ ಪಾತ್ರೆಗಳು ಈಗಲೂ ಒಬ್ಬಸದ ದೇವಸ್ಥಾನದ ಪರವಾದ ಪೂರ್ವಕವಾದ ಧನ್ಯವಾದ ಸಮರ್ಪಣೆ ಮಾಡೋದಲ್ಲ ಅಂಚನೆ ಫೋಟೋಗ್ರಾಫರ್ ಮೀಡಿಯಾದ ಅಕ್ಲಿಗೆಲ್ಲ ಯಾರು ಧನ್ಯವಾದ ಸಮರ್ಪಣೆ ಮಾಡೋದಿಲ್ಲ ಅಂಚೆ ಸೌಂಡ್ ಸಿಸ್ಟಮ್ ಮೇರೆಗೆಲ್ಲ ಈಗೆಲ್ಲ ಧನ್ಯವಾದ ಒಬ್ಬಸದ ದೇವಸ್ಥಾನದ ಪರವಾದ ಅಂಚೆ ಕಡೆಗಾದ ಎನ್ನ ಗುರುಕುಲ ಬರೋಲಿ ದಯಪಟ್ಟ ಮಸ್ತ್ ಯಾಂತಿನ ಮಟ್ಟದ ಮಸ್ತ್ ಶ್ರೇಷ್ಠವಾದ ವ್ಯಕ್ತಿ ತುಳು ಒಂದು ಕೂಟ ಫಸ್ಟ್ಗೆ ಸ್ಟಾರ್ಟ್ ಆದಾಗ ಆಯ್ತ ಒಂದು ಗುರುಕಾರ ವಯಸ್ಸಿನ ಬಟ್ಟ ಅರೆಗೆ ಸ್ವಲ್ಪ ಸನ್ಮಾನ ಅಂಚನೆ ಅರ್ಣ ಬಗ್ಗೆ ಮಾತಾಡೋದು ಕೆ ಪೇಜ್ ಪಟ್ಟ ಒಂದು ಉಪನ್ಯಾಸಕ್ಕೆ ಒಂದು ಮುಖ್ಯೋಪಾಧ್ಯಾಯರು ಈಗಲೂ ಇದೆಲ್ಲ ಈಗಲೂ ಕುಲಾಯಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಬೋತುಲಿ ಆ ಶಾಲೆ ಒಂದು ಸಂಪೂರ್ಣವಾದ ಅಭಿವೃದ್ಧಿ ಪಂಡ ಅಂಡ ಅರ್ನ ದಯಪಟ್ಟ ಇದ್ದಲ್ಲ ನನಗೆ ಒಂದು ಮ್ಯಾಚ್ಗೆ ಬೋದಿತ್ತೆ ಅಂಪೈರಿಗೆ ಬಟ್ ಅವಳು ಒಂದು ಗ್ರೌಂಡ್ ಸಿಸ್ಟಮ್ ಹೆಚ್ಚಿತ್ತು ಪಂಡ ದಯಪಟ್ಟ ಸುರತ್ಕಲ್ ಪಂಡ ಅವಳು ಕಮ್ಯುನಲ್ ಜಾಸ್ತಿ ಅಂಚಿನ ಒಂದು ಕಮ್ಯುನಲ್ ಏರಿಯಾಡು ಅಕ್ಕಲು ಒಂದು ಸಂಸ್ಥೆ ಬಂದಿತ್ತು ಮಾತಿರಲ್ಲ ಮಾತು ಜಾತಿಲ್ಲ ಸಾಯ್ಬೇಕಲ್ಲ ಅವ್ರು ಹಿಂದಲ್ಲ ಅದು ಕೊಡಿ ಮಾತಿರಲ್ಲ ಪ್ಲಸ್ ಪೊಲೀಸ್ ಅಧಿಕಾರಿಗಳು ಮಕ್ಕಳಿಗೆ ಸೇರ್ಬೋದು ಒಂದು ಸಂಘ ಬಂದಿದ್ದೇವೆ ಐಟಿ ಹೆಚ್ಚಿನ ನಿರ್ಧಾರ ಹಾಕೊಂಡು ಐಕ್ ಸಮರ್ಪಕವಾದ ಮಾತಿರಲ್ಲ ಅದ್ರ ತಲೆ ಬಗ್ಗಂತೀರು ನಮ್ಮ ಕಾನೂನು ಐಕ್ಲ ಮೇನ್ ಕಾರಣಗಾರ್ತೀರು ಅದಕ್ಕೆ ಈಗ ದೇವಸ್ಥಾನದ ಪರವಾದ ಹೃತ್ಪೂರ್ವಕವಾದ ಧನ್ಯವಾದ ಸಮರ್ಪಣೆ ಮಾಡ್ತಾರೆ ಸರ್ ಈ ನನಗೆಲ್ಲ ಐಕೊಟ್ಟಿಗೆ ಮಾತ್ರ ರೀತಿಗಳ ಸಹಕಾರ ಮಾಡ್ಬೋದು ಅಂಜನೆ ಲಾಸ್ಟ್ಗಾದ ಎಲ್ಲ ಊರ್ದ ಮಾತ ಸದೈ ಬಂದುಲೆ ಲೇಪಟ್ಟ ಐದು ಮಹಿಳೆಯರಾದ ಕೊಡು ಪುರುಷರಾದ ಕೊಡು ಎನ್ನಟಿಗೆ ರಾತ್ರಿ ಬಗೆಯಲ್ಲಿ ಮಸ್ತ್ ಬೆಂತಿದೆ ಲೇಪಟ್ಟ ಬೆಂತಿನಕ್ಕೆ ಇತ್ತೆ ಸಂಖ್ಯೆ ಕಡಿಮೆ ಆಗ್ತದೆ ಆಡ ಇತ್ತಿನಕ್ಕೆ ಶ್ರದ್ಧೆ ಎನ್ನೊಟ್ಟಿಗೆ ಮಸ್ತ್ ಏನು ಯಾಪಲ್ಲಿ ಇರ್ತದಲ್ಲ ಅಕಲು ಎಗ್ರೊಟ್ಟಿಗೆ ಇತ್ತದು ಐಟ್ಲ ಮುಖ್ಯವಾದ ಉಮೇಶ್ ಸ್ವಾಮಿ ಲೇಪಟ್ಟ ಇಂಗ್ಲೆಂಡ್ ಹಿರಿಯಕ್ಲಿತ್ತ ಮಸ್ತ್ ಬಂತೆ ಬಟ್ ಮಂచి ಆರೋಗ್ಯದ ಕಾರಣ ದೂರ ಕೆಲವರು ದೂರ ಆಂಡ ಉಮೇಶ್ ಸ್ವಾಮಿ ಬೇರೆ ಈಗಲೂ ಬರದಕ್ಕುಳ್ಳಾಡು ಆಂಡ ಏಳೆರಡು ಒಂದು 10 ಗಂಟೆ ಬಿಟ್ಟು ಕುಲೊಂದು ಉಪಯೋಗ ದಯಪಟ್ಟ ನೇತ ಬಗ್ಗೆ ಚಿಂತನೆ ಪಂಪೇರಿ ಯಾಪಲ್ಲ ನಂಜಿ ಯಾವ ನಮ್ಮ ಜೈತ ಈ ಕಾರ್ಯ ಸಂಪೂರ್ಣ ನಮ್ಮ ಮಾತೆಲ್ಲರಿಗೆ ತಾಳ್ಮೆ ಹಿಡ್ಕೊಂಡು ದಯಪಟ್ಟ ಈಗ ತಾಳ್ಮೆ ಬಿಡ ಕೆಲವು ಅಡಚಣೆ ಬರ್ಕೊಂಡು ಆಡಲ್ಲಿ ಈಗ ಜವಳಿಯರು ಮಾತ್ರ ರೀತಿಯಿಂದ ತಾಳ್ಮೆ ಮುಂದೆ ಕಾರಣ ಕಾಡ್ತಾರೆ ದಯಪಟ್ಟ ಈಗ ಪ್ರತಿ ಒಂದು ವಿಷಯ ಇಲ್ಲ ಈಗಲೇ ಸಮಸ್ಯೆ ಬರ್ತಿಲ್ಲಲ್ಲ ಅವೇನು ಎಂಟು ರೀತಿ ಹೆಚ್ಚಿನ ಸಮಸ್ಯೆ ಹೆಚ್ಚಿನ ಪರಿಸ್ಥಿತಿ ಬರ್ತಿಲ್ಲಲ್ಲ ಅವೇನ ಬಗೆಹರಿಸಿ ಬರುವುದಿಲ್ಲ ಅದಕ್ಕೆಲ್ಲ ಈಗ ದೇವಸ್ಥಾನದ ಪರ ಹೃತ್ಪೂರ್ವಕವಾದ ಧನ್ಯವಾದ ಸಮರ್ಪಣೆ ಮಾಡ್ತಾರೆ ಅಂಚನೆ
ಮಾತೆರೆಗಳ ಬೈದಿನ ಪ್ರತಿಯವರೆಗಳ ನನ್ನಲ್ಲ ನಿಗಳ ಸಹಕಾರ ಇಂಚನೆ ಕೊಡ್ಬೇಕಂಡ ನನ್ನ ಎಂಕಲ ಆಕ್ಚುಲಿ ನಮ್ಮ ವರ್ಷದ ನಿಯಮ ಫೆಬ್ರವರಿ ಆಪಿನಿ ಆ್ಯಂಡ್ ಎಂಕಲು ಮಾರ್ಚ್ 8 ಜಿನ ಫೆಬ್ರವರಿ ಫಸ್ಟ್ ವೀಕ್ ರಂಚಿ ಅವಾರ್ಡ್ ಪಡೆದು ಇದು ಬಾರಿ ಕಟ್ಟಕೊಟ್ಟೊಂದಿಲ್ಲ ಲೈಕ್ ಮಾತೆರೆಗಳ ಸಂಪೂರ್ಣವಾದ ಪೂರ ರೀತಿಯ ಸಹಕಾರ ಕೊಡೋದಿಲ್ಲ ಅಂಚನೆ ಮಾತೆರೆಗೆ ಉದಯ ಪಾತ್ರೆ ಧನ್ಯವಾದ ಸಮರ್ಪಣೆ ಮಾಡ್ತೀನಿ.